ಉದ್ಘಾಟಕರಾಗಿ ಶ್ರೀ ಅಶೋಕ್ ಕುಮಾರ್ ರೈ, ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ, ಹಾಗೂ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವವರು ಶ್ರೀ ಚಂದ್ರಶೇಖರ್ ಕುಮಾರ್, ಅಧ್ಯಕ್ಷರು ಶ್ರೀ ಗೋಕರ್ಣನಾಥ್ ಕೋಆಪರೇಟಿವ್ ಬ್ಯಾಂಕ್. ಹಾಗೆ ಮುಖ್ಯ ಅತಿಥಿಗಳಾಗಿ ಶ್ರೀ ಎಚ್.ಎನ್. ರಮೇಶ್, ಸಹಕಾರ ಸಂಘಗಳ ಉಪ ನಿಬಂಧಕರು, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. ಹಾಗೂ ಶ್ರೀ ಪದ್ಮರಾಜ್ ಆರ್ ಪೂಜಾರಿ, ಕೋಶಾಧಿಕಾರಿ, ಶ್ರೀ ಗೋಕರ್ಣನಾಥ ಕ್ಷೇತ್ರ, ಕುದ್ರೋಳಿ. ಡಾಕ್ಟರ್ ಎಂ.ಕೆ. ಪ್ರಸಾದ್, ಸರ್ಜನ್, ಆದರ್ಶ ಹಾಸ್ಪಿಟಲ್, ಪುತ್ತೂರು. ಈ ಸಮಾರಂಭಕ್ಕೆ ತಮ್ಮ ಎಲ್ಲರನ್ನು ಆಧಾರದಿಂದ ಕೋಶಾಧಿಕಾರಿ ಶ್ರೀ ಗೋಕರ್ಣನಾಥ ಕ್ಷೇತ್ರ, ಕುದ್ರೋಳಿ ಇವರು ನೆರವೇರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ ನವನಿ ಇವರಿಂದ. ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರ್ತಿ, ಶರಣು ಮೂಷಿಕ ವಾಹನ, ಶರಣು ಸಿದ್ಧಿ ವಿನಾಯಕ. ಅತಿಥಿ ಗಣ್ಯರು ಮತ್ತು ಆಡಳಿತ ನಿರ್ದೇಶಕರು, ಅಧ್ಯಕ್ಷರು ಸೇರಿ ಈ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕಾಗಿ ವಿನಂತಿಸುತ್ತಿದ್ದೇನೆ. ಶ್ರೀಯುತ ಜಯರಾಮ್ ಪೂಜಾರಿ. ಹಾಗೆ ನಮ್ಮ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀ ಚಂದ್ರಶೇಖರ್ ಕುಮಾರ್ ಇವರಿಗೆ ಕೇಶವ್ ಬ್ಯಾಂಕ್ನ ನಿರ್ದೇಶಕರು ಶಾಲು ಹಾಗೂ ಸ್ಮರಣಿಕೆ ನೀಡುವ ಮೂಲಕ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಹಾಗೂ ಇನ್ನೋರ್ವ ಅತಿಥಿ ಶ್ರೀ ರವಿ ಪೂಜಾರಿ ಚಿನಿಬಿ, ಅಧ್ಯಕ್ಷರು ಶ್ರೀ ಕ್ಷೇತ್ರ ಗೆಜ್ಜಿಗಿರಿ. ಇವರಿಗೆ ಜಯರಾಮ್ ಕಾರಂದು ಇವರು ಶಾಲು ಹಾಗೂ ಸ್ಮರಣಿಕೆ ನೀಡುವ ಮೂಲಕ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಇವರಿಗೆ ಶ್ರವಣ್ ಕುಮಾರ್ ಇವರು ಶಾಲು ಹಾಗೂ ಸ್ಮರಣಿಕೆ ನೀಡುವ ಮೂಲಕ ಸ್ವಾಗತಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಗಿರಿಜಾ ದಂತ ಚಿಕಿತ್ಸಾಲಯ, ಉಪ್ಪಿನಂಗಡಿ ಇವರಿಗೆ ರಾಜೇಶ್ ಸುವರ್ಣ ಇವರು ದಯವಿಟ್ಟು ಶಾಲು ಹಾಗೂ ಸ್ಮರಣಿಕೆ ನೀಡುವ ಮೂಲಕ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಹಾಗೆ ಶ್ರೀ ಸತೀಶ್ ಕುಮಾರ್ ಡಿಜೆ ಇವರಿಗೆ ಯೋಗೀಶ್ ಕೋಟ್ಯನ್ ಇವರು ದಯವಿಟ್ಟು ಶಾಲು ಹಾಗೂ ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಹಾಗೂ ಇನ್ನೋರ್ವ ಅತಿಥಿ ಶ್ರೀ ವಿಜಯ್ ಕುಮಾರ್ ಸೊರಕೆ ಇವರಿಗೆ ಜಗದೀಶನ್ ಇವರು ಶಾಲು ಹಾಗೂ ಸ್ಮರಣಿಕೆ ನೀಡುವ ಮೂಲಕ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಘಟನೆಯನ್ನು ಶ್ರೀ ರವಿ ಪೂಜಾರಿ ಚಿಲಿಬಿ, ಅಧ್ಯಕ್ಷರು ಶ್ರೀ ಕ್ಷೇತ್ರ ಗೆಜ್ಜಗಿರಿ ಇವರು ನೆರವೇರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ.
ಸಂಸ್ಥೆಯ ಮುಖ್ಯ ಪ್ರಬಂಧಕರೇ ಹಾಗೂ ಸಿಬ್ಬಂದಿ ವರ್ಗದವರೇ ಹಾಗೂ ಬ್ಯಾಂಕಿನ ಸದಸ್ಯರೇ, ನಿಮ್ಮೆಲ್ಲರಿಗೂ ನನ್ನ ಪೂರ್ವಕ ಶುಭಾಶಯಗಳು ಹಾಗೂ ಆತ್ಮೀಯ ಸ್ವಾಗತ. ಶ್ರೀ ಗೋಕರ್ಣನಾಥ ದೇವರಿಗೆ ವಂದಿಸುತ್ತಾ ಬ್ರಹ್ಮಶ್ರೀ ನಾರಾಯಣ ಗುರುವರ ಆಶೀರ್ವಾದವನ್ನು ಬೇಡುತ್ತಾ ಬ್ಯಾಂಕಿನ ಕಿರು ಪರಿಚಯವನ್ನು ತಮ್ಮ ಮುಂದೆ ಇಡಲು ಇಚ್ಛಿಸುತ್ತೇನೆ. ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಸಹಕಾರಿ ಬ್ಯಾಂಕ್ಗಳಲ್ಲಿ ಒಂದಾಗಿರುವ ಶ್ರೀ ಗೋಕರ್ಣನಾಥೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಮಂಗಳೂರು, ಇದು 1925ರಲ್ಲಿ ಶ್ರೀ ಗೋಕರ್ಣನಾಥ ಟೆಂಪಲ್ ಕೋಆಪರೇಟಿವ್ ಸೊಸೈಟಿ ಆಗಿ ಆರಂಭಗೊಂಡು ಹಂತ ಹಂತವಾಗಿ ಅಭಿವೃದ್ಧಿ ಹೊಂದುತ್ತಾ 1971ರಲ್ಲಿ ಪಟ್ಟಣ ಸಹಕಾರಿ ಬ್ಯಾಂಕ್ ಆಗಿ ಪರಿವರ್ತನೆಗೊಂಡು ಭಾರತೀಯ ರಿಸರ್ವ್ ಬ್ಯಾಂಕಿನ ಮೇಲ್ವಿಚಾರಣೆಗೆ ಒಳಪಟ್ಟಿರುತ್ತದೆ. ಬ್ಯಾಂಕ್ ಈಗಾಗಲೇ 100 ವರ್ಷಗಳನ್ನು ಪೂರೈಸಿ ಇದೀಗ ಶತಮಾನೋತ್ಸವವನ್ನು ಆಚರಿಸಿರುವುದು ಬಹಳ ಹೆಮ್ಮೆಯ ವಿಷಯವಾಗಿದೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲದೆ ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಹಾಗೂ ಕೊಡಗು ಜಿಲ್ಲೆಗಳಿಗೆ ಬ್ಯಾಂಕಿನ ಕಾರ್ಯಕ್ಷೇತ್ರವು ವಿಸ್ತರಿಸಲ್ಪಟ್ಟಿದೆ. ಬ್ಯಾಂಕು ತನ್ನ 17 ಶಾಖೆಗಳ ಮುಖಾಂತರ ಸಮಾಜದಲ್ಲಿನ ಹಿಂದುಳಿದ ದುರ್ಬಲ ವರ್ಗದ ಜನ ಸಮೂಹಕ್ಕೆ ಆರ್ಥಿಕ ನೆರವು, ವಿವಿಧ ಬಗೆಯ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ನೀಡಿ ಅವರ ಆರ್ಥಿಕ ಸ್ಥಿತಿಗತಿಗಳ ಸುಧಾರಣೆಗಾಗಿ ಕಾರ್ಯಕ್ರಮ ಹಮ್ಮಿಕೊಂಡು ಅವರನ್ನು ಆರ್ಥಿಕ ಸ್ವಾವಲಂಬಿಗಳಾಗಿಸುವ ಬಗ್ಗೆ ಸಹಕರಿಸುತ್ತಿದೆ. ಹಾಗೂ ಈ ನಿಟ್ಟಿನಲ್ಲಿ ಹೆಚ್ಚಿನ ಸಂಖ್ಯೆಯ ಜನಸಾಮಾನ್ಯರನ್ನು ತಲುಪುವ ಪ್ರಯತ್ನವನ್ನು ಮಾಡುತ್ತಾ ಬಂದಿದೆ. ಬ್ಯಾಂಕಿನ ಆಡಳಿತ ಕಚೇರಿ ಹಾಗೂ ಎಲ್ಲ ಶಾಖೆಗಳು ಸಂಪೂರ್ಣ ಕೋರ್ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಕಾರ್ಯಾಚರಿಸುತ್ತಿದ್ದು, ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಗ್ರಾಹಕರಿಗೆ ನೀಡುವಂತಹ CTS ಕ್ಲಿಯರೆನ್ಸ್ ವ್ಯವಸ್ಥೆ, ಅಂತರ್ ಶಾಖಾ ನಗದು ವರ್ಗಾವಣೆ, ನೆಫ್ಟ್, RTGS ಸೌಲಭ್ಯ, SMS ಸೌಲಭ್ಯ, ಸೇಫ್ ಡೆಪಾಸಿಟ್ ಲಾಕರ್, ಮೊಬೈಲ್ ಬ್ಯಾಂಕಿಂಗ್, ರೂಪೇ ಡೆಬಿಟ್ ಕಾರ್ಡ್, POS, ಇಕಾಮ್, IMPS, UPI ಇತ್ಯಾದಿ ಸೌಲಭ್ಯಗಳನ್ನು ನಮ್ಮ ಬ್ಯಾಂಕಿನಲ್ಲಿ ನೀಡಲಾಗುತ್ತಿದೆ. ಬ್ಯಾಂಕ್ 31/3/25ಕ್ಕೆ ಇರುವಂತೆ ಬ್ಯಾಂಕಿನ ಸದಸ್ಯರ ಸಂಖ್ಯೆ 23,498 ಆಗಿರುತ್ತದೆ ಹಾಗೂ ಪಾವತಿಸಿದ ಪಾಲ್ಬಂಡವಾಳ ರು 9.9 ಕೋಟಿ ಆಗಿರುತ್ತದೆ. ಬ್ಯಾಂಕಿನ ಠೇವಣಿ ಮೊದಲು 200 ಕೋಟಿಗಿಂತ ಜಾಸ್ತಿಯಾಗಿದ್ದು, ಹೊರಬಾಕಿ ಸಾಲವು 137 ಕೋಟಿಗಳಾಗಿರುತ್ತದೆ. ಬ್ಯಾಂಕ್ ಕಳೆದ ಹಲವಾರು ವರ್ಷಗಳಿಂದ ನಿರಂತರ ಲಾಭ ಗಳಿಸ್ತಾ ಬಂದಿದ್ದು, ನಿರಂತರವಾಗಿ ಡಿವಿಡೆಂಡ್ ಅನ್ನು ಪಾವತಿಸ್ತಾ ಬಂದಿರುತ್ತದೆ. ಇಂದು ಜಿಲ್ಲೆಯ ಪುತ್ತೂರಿನ ಗ್ರಾಹಕರ ಸೇವೆಗಾಗಿ ಪುತ್ತೂರು ತ್ರಿನೇತ್ರ ಬಿಲ್ಡಿಂಗಿನಲ್ಲಿ ಬ್ಯಾಂಕಿನ ಶಾಖೆಯನ್ನು ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಸ್ಥಳಾಂತರಿಸಿದ್ದೇವೆ. ಈ ಬ್ಯಾಂಕಿನ ಅಭಿವೃದ್ಧಿಗಾಗಿ ಶ್ರಮಿಸೋಣ. ಹಾಗೆ ಶ್ರಮಿಸಲು ಬೇಕಾದ ಶಕ್ತಿ, ಸಾಮರ್ಥ್ಯವನ್ನು ಹಾಗೂ ಸ್ಫೂರ್ತಿ ಚೈತನ್ಯವನ್ನು ಶ್ರೀ ಗೋಕರ್ಣನಾಥ ಸ್ವಾಮಿಯು ನಮ್ಮೆಲ್ಲರಿಗೂ ನೀಡಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿ ಈ ಪ್ರಸ್ತಾಪವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಪ್ರಪ್ರಥಮವಾಗಿ ಪುತ್ತೂರಿನ ಒಡೆಯ ಮಹಾಲಿಂಗೇಶ್ವರನಿಗೆ ತಲೆ ತಗ್ಗಿಸಿಕೊಂಡು ನಮಿಸುತ್ತಾ, ಹಾಗೆ ಕುದ್ರೋಳಿ ಗೋಕರ್ಣನಾಥ ದೇವರು ಹಾಗೆ ಪರಿವಾರ ದೇವರಿಗೆ ನಮಿಸುತ್ತಾ, ನನ್ನ ಪ್ರೇರಣ ಶಕ್ತಿಯಾದಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ವಂದಿಸುತ್ತಾ, ಇವತ್ತು ನಾವು ಪುತ್ತೂರಿನ ಈ ಹಿಂದೆ 25 ವರ್ಷಗಳ ಹಿಂದೆ ಇಲ್ಲಿ ಗೋಕರ್ಣನಾಥ ಬ್ಯಾಂಕಿನ ಶಾಖೆ ಆರಂಭಗೊಂಡಿತ್ತು. ಇದನ್ನು ಸ್ಥಳಾಂತರಿಸುವ ಈ ಒಂದು ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಇದ್ದೇವೆ. ಇಲ್ಲಿ ಬ್ಯಾಂಕಿನ ಅಧ್ಯಕ್ಷರಾದಂತಹ ಶ್ರೀಯುತ ಚಂದ್ರಶೇಖರ್ ಅವರಿದ್ದಾರೆ. ಹಾಗೆ ನಮ್ಮ ಗೀರ್ಜಗಿರಿ ಕ್ಷೇತ್ರದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ರವಿ ಪೂಜಾರಿ ಚಿಟ್ಟಿಮಣಿ ಅವರಿದ್ದಾರೆ. ಹಾಗೆ ನಮ್ಮೆಲ್ಲ ಹಿರಿಯರು, ನಮ್ಮ ಗರೋಡಿಯ ಅಧ್ಯಕ್ಷರು ಸಂಜೀವ ಪೂಜಾರಿ ಅವರಿದ್ದಾರೆ. ಹಾಗೆ ಎಲ್ಲ ನಮ್ಮ ಡಾಕ್ಟರ್ ರಾಜಾರಾಮ್ ಅವರಿದ್ದಾರೆ, ವಿಜಯಕುಮಾರ್ ಸರಕ್ಕೆ ಅವರಿದ್ದಾರೆ, ಬ್ಯಾಂಕಿನ ಎಲ್ಲ ನಿರ್ದೇಶಕರುಗಳು, ಹಾಗೆ ನಮ್ಮ ಜಯನಂದನ ಇದ್ದಾರೆ, ಎಲ್ಲರೂ ಪ್ರತಿಯೊಬ್ಬರು, ಹಾಗೆ ಊರಿನ ಪ್ರಮುಖರು, ಹಾಗೆ ಸಮಾಜದ ಪ್ರಮುಖರು,
ಈ ಬ್ಯಾಂಕಿನ ಗ್ರಾಹಕರು ಎಲ್ರಿಗೂ ಗೌರವಪೂರ್ವಕವಾಗಿ ವಂದಿಸುತ್ತಾ, ಇವತ್ತು ಈ ಕಾರ್ಯಕ್ರಮವನ್ನು ನಮ್ಮ ಸ್ಥಳೀಯ ಶಾಸಕರಾದಂಥ ಅಶೋಕ್ ರೈ ಅವರು ಉದ್ಘಾಟಿಸಬೇಕಾಗಿತ್ತು. ಅವರು ಬರ್ತಾ ಇದ್ದಾರೆ, ಬೇರೆ ಒಂದು ತುರ್ತು ಕಾರ್ಯಕ್ರಮದ ನಿಮಿತ್ತ ಸ್ವಲ್ಪ ನಾನು ತಡ ಆಗುತ್ತೆ, ನಿಮ್ಮ ಇದಕ್ಕೆ ತೊಂದರೆ ಆಗೋದು ಬೇಡ, ಅದನ್ನು ನೀವು ಮಾಡಿ ನಾನು ವಿಸಿಟ್ ಕೊಡ್ತೇನೆ ಅನ್ನೋಂಥ ಮಾತನ್ನು ನನ್ನಲ್ಲಿ ಹೇಳಿದರು. ಆ ಪ್ರಕಾರ ಇವತ್ತು ಇದನ್ನು ಉದ್ಘಾಟಿಸುವ ಭಾಗ್ಯ ನನಗೆ ಸಿಕ್ಕಿತ್ತು. ಖಂಡಿತವಾಗ್ಲೂ ಬಹಳಷ್ಟು ಹೆಮ್ಮೆ ಇದೆ. ನಮ್ಮ ಒಂದು ಸಮಾಜದಲ್ಲಿ ಈ ಒಂದು ಬ್ಯಾಂಕ್ ಸುಮಾರು 100 ವರ್ಷಗಳ ಹಿಂದೆ ಆರಂಭಗೊಂಡಿತ್ತು. 100 ವರ್ಷಗಳ ಹಿಂದೆ ಆರಂಭಗೊಂಡಂತಹ ಈ ಬ್ಯಾಂಕನ್ನು ಆಡಳಿತ ಮಂಡಳಿಯವರು ತಮಗೆ ಸಾಧ್ಯ ಇರುವಷ್ಟು ಮಟ್ಟಿಗೆ ಇದನ್ನು ಅಭಿವೃದ್ಧಿಪಡಿಸ್ತಾ ಬಂದರು. ಈ 100ನೇ ವರ್ಷದಲ್ಲಿ ಈ ಬಾರಿ ನಮ್ಮ ಹೊಸ ಒಂದು ಟೀಮ್ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಬಹುಶಃ ಬಹಳಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ ಎಲ್ಲರೂ ಕೂಡ. 100 ವರ್ಷಗಳಾದ ಹಿಂದೆ ಸ್ಥಾಪನೆಗೊಂಡಂಥ ಈ ಬ್ಯಾಂಕ್ ಖಂಡಿತವಾಗ್ಲೂ ಇನ್ನಷ್ಟು ಎತ್ತರಕ್ಕೆ ಏರಬೇಕು, ಎಲ್ಲ ಅರ್ಹತೆಗಳಿರುವಂಥದ್ದು. ಆದ್ದರಿಂದ ಜನಗಳ ನಿರೀಕ್ಷೆ ತುಂಬ ಇದೆ. ಅದಕ್ಕೆ ಅನುಗುಣವಾಗಿ ನಮ್ಮ ಹೊಸ ತಂಡ ಖಂಡಿತವಾಗಿ ಇದನ್ನು ಪೂರಕವಾಗಿ ಕೆಲಸ ಮಾಡ್ತಿರುವಂಥದ್ದು. ಇವತ್ತು ಈ ಬ್ರಾಂಚಿನ ಒಂದು ಸ್ಥಳಾಂತರಗೊಂಡಂಥ ಶಾಖೆಯ ಉದ್ಘಾಟನೆ ಇವತ್ತಾಯಿತು. ಇಲ್ಲಿ ಬರಬೇಕಾದ್ರೆ ತುಂಬ ಸಂತೋಷ ಆಗುತ್ತೆ, ಏನೋ ಒಂಥರ ಪಾಸಿಟಿವ್ ಎನರ್ಜಿ ಇಲ್ಲಿ ಕಾಣ್ತಾ ಇದೆ. ಖಂಡಿತವಾಗ್ಲೂ ಇಲ್ಲಿ ಒಂದು ಬ್ಯಾಂಕ್ ಒಳ್ಳೆಯ ರೀತಿಯಲ್ಲಿ ನಾವು ಮುಂದುವರಿಬೇಕು ಅಂತ ಆದರೆ ಒಂದು ಕೆಲಸ ಮಾಡಲಿಕ್ಕೆ ಒಳ್ಳೆಯ ಒಂದು ಅಟ್ಮಾಸ್ಫಿಯರ್ ಕೂಡ ಬೇಕಾಗುತ್ತೆ. ಹಾಗೆ ಬರುವಂಥ ಗ್ರಾಹಕರಿಗೂ ಕೂಡ ಆ ಬ್ಯಾಂಕಿಗೆ ಬರಬೇಕಾದ್ರೆ ಒಂದು ವಿಶ್ವಾಸ ಮೂಡುವ ಹಾಗೆ ನಮ್ಮ ಯಾರು ಸಿಬ್ಬಂದಿ ವರ್ಗದವರಿದೆ ಅವರ ಸೇವೆಯೂ ಕೂಡ ಈ ನಿಟ್ಟಿನಲ್ಲಿ ಇವತ್ತು ಬಹಳ ಸುಸಜ್ಜಿತವಾಗಿ ಇದನ್ನು ಮಾಡಿದ್ದಾರೆ. ಒಳ್ಳೆಯ ರೀತಿಯ ಖಂಡಿತವಾಗ್ಲೂ ಬಹುಶಃ ಈಗ ಈ ಬ್ರಾಂಚಿನಲ್ಲಿ ಎಷ್ಟು ವ್ಯವಹಾರ ಆಗ್ತಾ ಇದೆಯೋ ಇದು ದ್ವಿಗುಣ ಖಂಡಿತವಾಗಿ ಮುಂದಿನ ಫೈನಾನ್ಷಿಯಲ್ ಇಯರಲ್ಲಿ ಆಗುತ್ತೆ ಅನ್ನುವಂಥ ವಿಶ್ವಾಸ ನಮ್ಮೆಲ್ಲರಲ್ಲಿದೆ. ಗೋಕರ್ಣನಾಥ ಕೋಆಪರೇಟಿವ್ ಬ್ಯಾಂಕ್ 17 ಬ್ರಾಂಚ್ಗಳನ್ನು ಈಗಾಗಲೇ ನಮ್ಮ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದಾರೆ. ಖಂಡಿತವಾಗಲೂ ಮುಂದಿನ ದಿವಸಗಳಲ್ಲಿ ಇನ್ನಷ್ಟು ಬ್ರಾಂಚ್ಗಳನ್ನು ಹೆಚ್ಚಿಸುವಂಥ ಕೆಲಸ ನಮ್ಮ ಆಡಳಿತ ಮಂಡಳಿಯವರು ನಮ್ಮ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಎಲ್ಲ ನಿರ್ದೇಶಕರುಗಳ ಪ್ರಯತ್ನದಿಂದ ಆಗಲಿಕ್ಕಿದೆ ಅನ್ನುವಂಥ ವಿಶ್ವಾಸ ನಮ್ಮೆಲ್ಲರಲ್ಲೂ ಇದೆ. ಆದ್ದರಿಂದ ನಮ್ಮ ಗ್ರಾಹಕರು ಕೂಡ ಅಷ್ಟೇ ಇದಕ್ಕೆ ಪ್ರೋತ್ಸಾಹಿಸುವಂಥ ಈ ಬ್ಯಾಂಕನ್ನು ಬೆಳೆಸುವಂತಹ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಪ್ರತಿಯೊಬ್ಬರಲ್ಲೂ ಕೂಡ ವಿನಂತಿಸುತ್ತಿದ್ದೇನೆ. ಹಾಗೆ ನಮ್ಮ ಆಡಳಿತ ಮಂಡಳಿ ಹಾಗೆ ಸಿಬ್ಬಂದಿ ವರ್ಗದವರನ್ನು ನಾನು ಅಭಿನಂದಿಸುತ್ತಿದ್ದೇನೆ. ಧನ್ಯವಾದಗಳು. ಶ್ರೀ ಪುತ್ತೂರು ಭಲಿಂಗೇಶ್ವರಿ ಸಾಷ್ಟಾಂಗ ಅವರಿಗೆ ಅಡ್ಡ ಬೀಳುತ್ತಾ ಇವತ್ತು ನಮ್ಮ ಗೋಕರ್ಣನಾಥೇಶ್ವರ ಕೋಆಪರೇಟಿವ್ ಬ್ಯಾಂಕ್, ಗೋಕರ್ನಾಟ ಅಂದರೆ ನಮ್ಮ ಕುದ್ರೋಳಿ ಗೋಕರ್ಣ ದೇವರಿಗೆ ಸಾಷ್ಟಾಂಗ ವಂದಿಸುತ್ತಾ, ಅಂದರೆ ಗೋಕರ್ಣ ಅಂತ ದೇವರು ಅಂದರೆ ನಮಗೆ ನೆನಪಾಗುವುದು ನಮ್ಮ ಹಿರಿಯರು ಮಾಜಿ ಮಂತ್ರಿಗಳು ಆದಂಥ ಶ್ರೀ ವಿ ಜನಾರ್ದನ ಪೂಜಾರಿ ಅವರನ್ನು ಇವತ್ತಿಗೆ ಅವರನ್ನು ನೆನಪು ಮಾಡಬೇಕು. ಅಂದರೆ ಗೋಕರ್ಣನಾಥ ಅಂತ ಒಂದು ದೇವಸ್ಥಾನ ಆಗಬೇಕಾದ್ರೆ ಅವರ ನೇತೃತ್ವದಲ್ಲಿ ಹಲವಾರು ಗಣ್ಯರ ಒಂದು ನೇತೃತ್ವದಲ್ಲಿ ಆ ಒಂದು ದೇವಸ್ಥಾನ ಆಗಿದೆ. ಅದರ ನಂತರ ನೋಡಿ ಇದೆಲ್ಲ ಗೋಕರ್ಣನಾಥೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಇದೆಲ್ಲ ದೊಡ್ಡ ದೊಡ್ಡ ಮಟ್ಟದಲ್ಲಿ ಇದಾಗಿದೆ. ಇದು ಇಲ್ಲಿ ಬಂದು ಸೇರಿ ಈಗ ನಾವು ಈ ಒಂದು ಸಭೆ ಇದನ್ನು ಬ್ಯಾಂಕ್ ಅನ್ನು ಪುತ್ತೂರಿನ ಶಾಖೆಯನ್ನು ಈಗಾಗಲೇ ನಾವು ಉದ್ಘಾಟನೆ ಮಾಡಿ ಈಗ ನಮ್ಮ ಇಲ್ಲಿ ನಮಗೆ ಉದ್ಘಾಟನೆ ಮಾಡಿದಂತ ನಮ್ಮ ಪದ್ಮರಾಜ್ ಪೂಜಾರಿ ಕೋಶಾಧಿಕಾರಿ ಇವರು ಉದ್ಘಾಟನೆ ಅವರ ಅಮೃತ ಹಸ್ತದಿಂದ ಒಂದು ಉದ್ಘಾಟನೆ ಆಗಿದೆ. ಹೀಗೆ ಅವರ ಇದರ ಅಧ್ಯಕ್ಷತೆಯನ್ನು ಚಂದ್ರಶೇಖರ್ ಕುಮಾರ್ ಅಧ್ಯಕ್ಷತೆ ಈ ಬ್ಯಾಂಕಿನ ಅಧ್ಯಕ್ಷರಾಗಿದ್ದಾರೆ ಹಲವು ವರ್ಷಗಳಿಂದ. ಇದಕ್ಕೆ 100 ವರ್ಷದ ಇತಿಹಾಸ ಉಂಟಂತ ಇಲ್ಲಿ ಹೇಳಿದ್ದಾರೆ. ಇದಕ್ಕೆ 100 ವರ್ಷದ ಇತಿಹಾಸ ಇದೆ. ಈಗ 100 ವರ್ಷ ಇತಿಹಾಸದಲ್ಲಿ ಇಲ್ಲಿ ಹತ್ತಿರದಲ್ಲಿ ಬೇರೆ ಒಂದು ಜಾಗದಲ್ಲಿ ಇದ್ದದನ್ನು ಈಗ ನಮ್ಮ ಇಲ್ಲಿ ಈ ಒಂದು ಕಟ್ಟಡಕ್ಕೆ ಹಸ್ತಾಂತರಿಸಿ ಇಲ್ಲಿ ಇವತ್ತು ಈ ಒಂದು ಕೃಷ್ಣ ಆರ್ಕೇಡ್ ಕಟ್ಟಡಕ್ಕೆ ಒಂದು ಹಸ್ತಾಂತರ ಮಾಡಿ ಇಲ್ಲಿ ನಮಗೆ ಉದ್ಘಾಟನೆಗೊಂಡಿದೆ. ಇದು ನಮ್ಮ ಎಲ್ಲರನ್ನು ನೋಡಿ, ಇದರಲ್ಲಿ ನಾವು ಎಲ್ಲರ ಹೆಸರನ್ನು ಉಲ್ಲೇಖ ಮಾಡಬೇಕಾದ ಅಧ್ಯಕ್ಷತೆಯವರು ಚಂದ್ರಶೇಖರ್ ಅವರೇ, HM ರಮೇಶ್ ಅವರೇ, ಮತ್ತೆ ಈಗಲೇ ನಾವು ಹೇಳಿದ್ರೆ ಪದ್ಮರಾಜ್ ಪೂಜಾರಿ ನಮ್ಮ ಆತ್ಮೀಯರಾದಂತ ಇವರು ಬರಬೇಕಿತ್ತು. ಎದುರುಗಡೆನೆ ನಮ್ಮ
ಡಾಕ್ಟರ್ MK ಪ್ರಸಾದ್ ಭಂಡಾರಿ ಅವರು ಇದ್ದರು. ಅವರು ಈಗ ಬರ್ತಿದ್ರೆ ಅದೊಂದು ಕಲೆನೇ ಬೇರೆ ಇರ್ತಿತ್ತು. ಅವರಿಗೆ ಏನೋ ಸ್ವಲ್ಪ ಏನೋ ಅವರ ಇದರ ತೊಂದರೆಯಲ್ಲಿ ಬರ್ಲಿಕ್ಕೆ ಆಗಲಿಲ್ಲ. ಇನ್ನು ನಮ್ಮ ಆತ್ಮೀಯರಾದಂಥ ರವಿ ಪೂಜಾರಿ ಚಿಲಿಂಬೆ ಅವರೇ, ನಮ್ಮ ಆತ್ಮೀಯರು ಡಾಕ್ಟರ್ ರಾಜಾರಾಮ್ರವರೇ, ರವಿ ನಮ್ಮ ಇವತ್ತು ಬಿಲ್ಲವ ಸಂಘದ ಅಧ್ಯಕ್ಷರು ಸತೀಶ್ ಕಣಿಂಜೆ ಅವರೇ, ಹಾಗೆ ನಮ್ಮ ಆತ್ಮೀಯರಾದಂಥ ವಿಜಯಕುಮಾರ್ ಸೊರಕೆ ಅವರೇ, ಈ ಅನುಭವ ವಾಸ್ತವ್ ಇವರೆಲ್ಲರೂ, ಅದಲ್ಲದೆ ಈ ಬ್ಯಾಂಕಿನ ಪ್ರಮುಖರು, ಅಂದ್ರೆ ಈ ಬ್ಯಾಂಕ್ ನಡೆಸುವಂತ ಒಂದು ಅಧ್ಯಕ್ಷರು, ಅದರ ಕೆಳಗೆ ಎಲ್ಲರೂ ಇದರಲ್ಲಿ ಸುಮಾರು ಜನ. ನಮ್ಮ ನೋಡುವಾಗ ಮೊನ್ನೆ ನಮ್ಮ ಮನೆಗೆ ಒಂದು ಟೀಮ್ ಬಂತು, ಸುಮಾರು ಕೇಶವ ಬಿದ್ರಾಳ ಇವರ ನೇತ, ಅವರಿಗೆ ಗೊತ್ತಿರಲಿಲ್ಲ ನಮ್ಮ ಮನೆಯಲ್ಲಿ ಅಂತ ಅವರಿಗೆ ಗೊತ್ತಿರಲಿಲ್ಲ. ಅವರು ಕೇಶವ ಬಿದ್ರಾಳ ಅವರು ನಮ್ಮ ಮನೆಗೆ ಕರ್ಕೊಂಡು ಬಂದರು, ಅಧ್ಯಕ್ಷರನ್ನು ಬಂದರು, ಇಡೀ ಟೀಮ್ ಅನ್ನು ಕರ್ಕೊಂಡು ಬಂದು ನಮಗೆ ಒಂದು ಪರಿಚಯ ಮಾಡಿದ್ರು. ಪರಿಚಯ ಮಾಡುವಾಗಲೇ ನನಗೊಂದು ದೊಡ್ಡ ಅನುಭವ ಆಯಿತು. ಇದೊಂದು ದೊಡ್ಡ ಬ್ಯಾಂಕ್, ಅಂದ್ರೆ ಇದು ಬ್ಯಾಂಕ್ ಅಂದ್ರೆ ಎಲ್ಲಿಯೂ ಈಗ ಸಹಕಾರಿ ಬ್ಯಾಂಕ್ ಅಲ್ಲಲ್ಲಿ ತಲೆ ಎತ್ತುತ್ತದೆ, ಅದು ಸಾಮಾನ್ಯವಾಗಿ ಎಲ್ಲಿ ಬೇಕಾದರೂ ಉಂಟು. ಅಂದ್ರೆ ಈಗ ಸಾಧಾರಣ ನಮ್ಮ ಒಂದು ಉದಾಹರಣೆ ಕೊಡ್ಬೇಕಂದ್ರೆ, ಕಳೆದ ವರ್ಷ ನಮ್ಮ ಕುಂಬ್ರದಲ್ಲಿ ಒಂದು ದೊಡ್ಡ ಬ್ಯಾಂಕ್ ಗುರುದೇವ ಬ್ಯಾಂಕ್ ಅಂತ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಅದೊಂದು ಆ ಬ್ಯಾಂಕ್ ಸುಮಾರು ಶಾಖೆಗಳನ್ನು ಹೊಂದಿ ಕುಂಬ್ರ ನಮ್ಮ ಜಯಂತನ ಕಟ್ಟಡದಲ್ಲಿ ಉದ್ಘಾಟನೆಗೊಂಡಿತ್ತು. ಅಲ್ಲಿ ನೋಡುವಾಗ ಅವರು ಸುಮಾರು ಎಷ್ಟೋ ಶಾಖೆಗಳು 27ರಿಂದ 30 ಶಾಖೆಯವರೆಗೆ ಅವರಿಗೆ ಶಾಖೆ ಇದೆ. ಹಾಗೆ ಇದು ನೋಡುವಾಗ ಅದಕ್ಕೂ ಇದಕ್ಕೂ ನಾವು ವ್ಯತ್ಯಾಸ ನೋಡುವಾಗ, ಇದು ಅಂದ್ರೆ ನಮ್ಮ ವಿಜಯ ಬ್ಯಾಂಕ್, ಈಗ ವಿಜಯ ಅಲ್ಲ, ಈಗ ಬ್ಯಾಂಕ್ ಆಫ್ ಬರೋಡಾ, ಯೂನಿಯನ್ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ಕೆನರಾ ಬ್ಯಾಂಕ್, ಇದಕ್ಕೆ ಸಂಬಂಧಪಟ್ಟಂತ ಒಂದು ರಾಷ್ಟ್ರೀಕೃತ ಬ್ಯಾಂಕ್ ಇದು. ಅಂದ್ರೆ ಈಗ ಇದು ಗೋಕರ್ಣನಾಥ ಕೋಆಪರೇಟಿವ್ ಬ್ಯಾಂಕ್ ಅಂದ್ರೆ ಒಂದು ರಾಷ್ಟ್ರೀಕೃತ ಬ್ಯಾಂಕ್ ಆಗಿ ಹೊರಹೊಮ್ಮಿದೆ. ಇದು ನಮ್ಮ ಸೊಸೈಟಿಗೂ ಈ ಸೊಸೈಟಿಗೂ ವ್ಯತ್ಯಾಸ ಕಾಣ್ತದೆ. ಅವರು ಮೊನ್ನೆ ಹೇಳಿದ್ರು ನಮ್ಮ ಮನೆಯಲ್ಲಿ ಬಂದು, ಅಂದ್ರೆ ನಾನು ಆವಾಗಲೇ ಪ್ರಸ್ತಾಪ ಮಾಡಿದ್ದೆ, ನೋಡಿ ಇದು ನೀವು ಬರ್ತೀರಿ, ಈಗ ನಮಗೆ ಮಿನಿಮಮ್ 9% ಇಂದ 10%, 10.5% ವರೆಗೆ ನಮಗೆ ಈ ಸಹಕಾರಿ ಬ್ಯಾಂಕ್ ಅಲ್ಲಿ ಕೊಡ್ತಾರೆ. ಆದ್ರೆ ಇಲ್ಲಿ ನಮಗೆ 8.25% ಬಡ್ಡಿ ಕೊಡ್ತಾರೆ. ಆದ್ರೂ ಇದಕ್ಕೆ ಎಂತ ಹೋಗ್ತಲ್ಲ, ಇವರು ಹೇಳ್ತಾರೆ ಈ ಬ್ಯಾಂಕ್ಗೆ ನಾವು ಇದು ರಾಷ್ಟ್ರೀಕೃತ ಬ್ಯಾಂಕ್ ಆಗಿರೋದ್ರಿಂದ ನಮ್ RBI ಇದು ಒಳಪಟ್ಟಿರುವುದರಿಂದ ಇದನ್ನು ನಮ್ಗೆ ಅದರಿಂದ ಹೆಚ್ಚಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಅದು ಖಂಡಿತವಾಗಿ ಇದೊಂದು ದೊಡ್ಡ ಸಂಸ್ಥೆ, ಖಂಡಿತವಾಗಿ ದೊಡ್ಡ ಸಂಸ್ಥೆ ಆಗಿ ಈ ಒಂದು ನಮ್ಮ ಪುತ್ತೂರಿನಲ್ಲಿ, ಅದಲ್ಲದೆ ಇದು ದೊಡ್ಡ ಸಂಸ್ಥೆ ಆಗಿ ಪುತ್ತೂರಿನಲ್ಲಿ ಇದು ಬೆಳೆದು ಬರಲಿ. ಇದರಲ್ಲಿ ಇನ್ನಷ್ಟು ಇದು 100 ವರ್ಷ ಅಲ್ಲ, ಇನ್ನು ಎಷ್ಟೋ ವರ್ಷ ಬಂದ ಇದಕ್ಕೆ ಒಂದು ಇತಿಹಾಸ, ಅಂದ್ರೆ ರಾಷ್ಟ್ರೀಕೃತ ಬ್ಯಾಂಕಿನಾಗಿ ಒಂದು ಇತಿಹಾಸ ನಿರ್ಮಾಣವಾಗಲಿ. ಮತ್ತೆ ಇದು ಇದಕ್ಕೆ ಈ ಸ್ಟಾಪಿನವರು ಇದಕ್ಕೆ ಅಂದ್ರೆ ಈಗ ತುಂಬಾ ಒಂದು ಹೋರಾಟ ಉಂಟು, ಇದಕ್ಕೆ ಈ ಸ್ಟಾಪಿನವರಿಗೆ ಒಂದು ಎದುರು ಸವಾಲು ಉಂಟು. ಇದನ್ನೆಲ್ಲ ಇವರು ಸವಾಲಾಗಿ ಸ್ವೀಕರಿಸಿ ಈ ಬ್ಯಾಂಕ್ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಏರಲಿ ಅಂತ. ಅಂದ್ರೆ ಈಗಾಗಲೇ ಇನ್ನು ತುಂಬಾ ಜನ ನಮಗೆ ಮಾತಾಡ್ಲಿಕ್ಕೆ ರಾಜಾರಾಮ್ ವಿಜಯಕುಮಾರ್ ಸೊರಕೆ ಇದ್ದಾರೆ, ರವಿ ಚಿಲುಂಬಿ ಎಲ್ಲರೂ ಇದ್ದಾರೆ. ಮಾತಾಡ್ಲಿಕ್ಕೆ ಅವರಿಗೂ ಒಂದೊಂದು 2 ಅವಕಾಶ ಇರಲಿ. ಇಲ್ಲದ್ರೆ ನಮಗೆ ಇನ್ನೂ ತುಂಬಾ ಇದರ ಬಗ್ಗೆ ಇನ್ನೊಂದು ಅರ್ಧ ಗಂಟೆ ಮಾತಾಡುವಂತ ಅವಕಾಶ ಉಂಟು. ಆದ್ರೂ ಇದು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಏರಲಿ, ಇನ್ನಷ್ಟು ಬೆಳಗಲಿ. ಇವತ್ತು ಯಾವ ರೀತಿ ಇವತ್ತು ಉದ್ಘಾಟನೆಗೊಂಡಿತು ಅದೇ ರೀತಿ ಇದು ಉನ್ನತ ಮಟ್ಟಕ್ಕೆ ಬೆಳಗಲಿ ಅಂತ ಹೇಳಿ ನಾನು ಇವರಿಗೆ ಶುಭ ಹಾರೈಸ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು ಗೋಕರ್ಣನಾಥ ಕೋಆಪರೇಟಿವ್ ಬ್ಯಾಂಕಿನ ಪುತ್ತೂರು ಶಾಖೆಯ ಸ್ಥಳಾಂತರಗೊಂಡು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಬ್ಯಾಂಕಿನ ಅಧ್ಯಕ್ಷರಾದ ಚಂದ್ರಶೇಖರ್ ಅವರೇ, ಈ ಒಂದು ನೂತನ ಶಾಖೆಯ ಉದ್ಘಾಟನೆಯನ್ನು ನೆರವೇರಿಸಿದಂತಹ ಗೋಕರ್ಣೇಶ್ವರ ಕ್ಷೇತ್ರದ ಕೋಶಾಧಿಕಾರಿಗಳು ಆತ್ಮೀಯರಾದಂತಹ ಪದ್ಮರಾಜ ಅವರೇ, ಹಿರಿಯರಾದ ಸಂಜೀವ ಪೂಜಾರಿ ಕೋರೆಲ್ರವರೇ, ಡಾಕ್ಟರ್ ರಾಜಾರಾಮ್ ರವರೇ, ವಿಜಯಕುಮಾರ್ ಸೊರಕೆ ಅವರೇ, ರವಿ ಚಿಲಿಂಬಿ ಅವರೇ, ಇಲ್ಲಿ ಸೇರ್ತಕ್ಕಂಥ ಎಲ್ಲ ಬ್ಯಾಂಕಿನ ಉಪಾಧ್ಯಕ್ಷರೇ, ಗೌರವಾನ್ವಿತ ನಿರ್ದೇಶಕರುಗಳೇ, ಸಿಬ್ಬಂದಿ ವರ್ಗದವರೇ, ಇಲ್ಲಿ ಸೇರಿದಂತ ಬ್ಯಾಂಕಿನ ಎಲ್ಲ ಗ್ರಾಹಕರೇ, ಬಹಳ ಸಂತೋಷ ಆಗ್ತಾ ಇದೆ. 100 ವರ್ಷ ಶತಮಾನೋತ್ಸವವನ್ನು ಆಚರಿಸುವ ಈ ಸಂದರ್ಭದಲ್ಲಿ ಹಳೆಯ ಕಟ್ಟಡದಲ್ಲಿ ಇದ್ದಂತಹ ಗೋಕರ್ಣನಾಥ ಬ್ಯಾಂಕಿನ ಒಂದು ಶಾಖೆಯನ್ನು ಹೊಸ ಕಟ್ಟಡಕ್ಕೆ ಇವತ್ತು ಸ್ಥಳಾಂತರಗೊಂಡಿದೆ. ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೆ, ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರಲಿಲ್ಲ. ಹಳೆಯ ಕಟ್ಟಡದಲ್ಲಿ ಸುಮಾರು ವರ್ಷಗಳ ಕಾಲ ಅದೇ ಕಟ್ಟಡದಲ್ಲಿ ಇತ್ತು. ಈಗ ಪೈಪೋಟಿಯ ಈ ಯುಗದಲ್ಲಿ
ನಾವು ಗ್ರಾಹಕರಿಗೆ ಉತ್ತಮವಾದ ಸೇವೆಯನ್ನು ಕೊಡುವುದರ ಮೂಲಕ ನಾವು ಆಕರ್ಷಣೆ ಮಾಡಬೇಕಾಗ್ತದೆ. ಗ್ರಾಹಕರನ್ನು ನಮ್ಮ ಸಂಸ್ಥೆಗೆ ಬರುವಾಗಿ ಆಕರ್ಷಣೆ ಮಾಡಬೇಕಾಗ್ತದೆ. ಇವತ್ತು ಠೇವಣಿಗೆ ಬಡ್ಡಿಯನ್ನು ಕೂಡ ಹೆಚ್ಚು ಕೊಡುವುದರ ಮೂಲಕ, ಅದರೊಟ್ಟಿಗೆ ಸಾಲ ಸೌಲಭ್ಯವನ್ನು ತ್ವರಿತಗತಿಯಲ್ಲಿ ಕೊಡುವುದರ ಮೂಲಕ ನಾವು ಒಂದು ಸಂಸ್ಥೆಯನ್ನು ಗಟ್ಟಿ ಮಾಡಬೇಕಾಗ್ತದೆ. ಈಗ ಕ್ರಿಯಾಶೀಲ ಅಧ್ಯಕ್ಷರು ಮತ್ತೆ ನಿರ್ದೇಶಕರನ್ನು ಮೊನ್ನೆ ನೋಡಿದೆ, ಭಾರಿ ಕ್ರಿಯಾಶೀಲರಿದ್ದಾರೆ. ಅವರಿಗೆ ಬ್ಯಾಂಕನ್ನು ಮೇಲ್ದರ್ಜೆಗೆ ಕೊಂಡೋಗುವಂತ ಒಂದು ಎಲ್ಲ ಲಕ್ಷಣಗಳು ಅವರಲ್ಲಿ ಕಾಣ್ತಾ ಇದೆ. ನಮ್ಮ ಪುತ್ತೂರಿನ ನಿರ್ದೇಶಕರಾಗಿ ಕೇಶವ ಪೂಜಾರಿ ಬೆದ್ರಳ ಇವರು ಆಯ್ಕೆಯಾಗಿದ್ದಾರೆ. ಅವರು ಭಾರಿ ಕ್ರಿಯಾಶೀಲರಿದ್ದಾರೆ. ಅವರ ಅವಧಿ ಬರಬೇಕಾಯ್ತು. ಇದನ್ನು ಇಲ್ಲಿಗೆ ಸ್ಥಳಾಂತರ ಮಾಡಬೇಕಿದ್ರೆ ಕೇಶವ ಪೂಜಾರಿ ಅವರು ನಿರ್ದೇಶಕರಾಗಿ ಬರಬೇಕಾಯಿತು. ಯಾಕಂತೇಳಿದ್ರೆ ಅಧ್ಯಕ್ಷರೊಟ್ಟಿಗೆ ಕೇಶವ ಪೂಜಾರಿ ಅವರು ಸುಮಾರು ದಿವಸಗಳಿಂದ ನಾನು ಎಲ್ಲ ಕಡೆಯಲ್ಲಿ ತಿರುಗುವುದನ್ನು ನಾನು ನೋಡಿದ್ದೇನೆ. ನಾನು ಈ ನೂತನ ಶಾಖೆಗೆ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ. 100ನೇ ವರ್ಷದಲ್ಲಿ ಈ ಒಂದು ಶಾಖೆ ಇವತ್ತು ಇಲ್ಲಿ ಸ್ಥಳಾಂತರಗೊಂಡು ಉದ್ಘಾಟನೆ ಆಗಿದೆ. ಒಂದು 100 ಶಾಖೆಗಳು, ಇದರ ಕಾರ್ಯವ್ಯಾಪ್ತಿ ಈಗಾಗಲೇ ಹೇಳಿದ್ರು ಅಧ್ಯಕ್ಷರು. ಈ ಕಾರ್ಯವ್ಯಾಪ್ತಿ ಇಡೀ ರಾಜ್ಯಕ್ಕೆ ಪಸರಿಸಲಿ, ಅದರೊಟ್ಟಿಗೆ ಒಂದು 100 ಶಾಖೆಯನ್ನು ಹೊಂದುವಂತಹ ಶಕ್ತಿ ಆ ಮಹಾಲಿಂಗೇಶ್ವರ ದೇವರು ಅನುಗ್ರಹಿಸಲಿ ಅಂತೇಳಿ ನಾನು ಶುಭವನ್ನು ಕೋರಿ ನನ್ನ 2 ಮಾತನ್ನು ಕೊನೆಗೊಳಿಸ್ತೇನೆ. ಸಂತೋಷದ ಗಳಿಗೆಯಲ್ಲಿ ನಾವಿದ್ದೇವೆ. ನನಗೆ ಬರುವಾಗ ಬಹಳ ಸಂತೋಷ ಆಯ್ತು. ಯಾಕಂತ ಹೇಳಿದ್ರೆ ಗೋಕರ್ಣನಾಥ ದೇವಸ್ಥಾನದ ನಮಗೆ ಈಗ ಪ್ರಾಸ್ತಾವಿಕ ಮಾತನಾಡಿ ಹೇಳಿದ್ದಾರೆ ಚಂದ್ರಶೇಖರ್ ಅವರು 100 ವರ್ಷದ ಹಿಂದೆ, ಈಗ 100 ವರ್ಷದ ಇತಿಹಾಸ ಇದೆ ಅಂತ ಹೇಳಿದ್ರು. ನನಗೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ನಾರಾಯಣ ಗುರುಗಳು ಬಂದು ಮಂಗಳೂರಲ್ಲಿ ಒಂದು ದೇವಸ್ಥಾನ ಕಟ್ಟುವಾಗ ಗೋಕರ್ಣನಾಥೇಶ್ವರ ಅಂತ ನಾವು ಶಿವನನ್ನು ನಂಬಿದ್ದೆವು ಅವರಿಂದಾಗಿ. ಹಾಗೆ ಹಿಂದುಳಿದವರೆಲ್ಲ ಎಲ್ಲರೂ ಸೇರಿ ಒಂದು ಬ್ಯಾಂಕ್ ಆರ್ಥಿಕವಾಗಿ ಬಲಾಢ್ಯರಾಗಬೇಕಾದ್ರೆ ಬ್ಯಾಂಕ್ ಬೇಕು ಅಂತೇಳಿ ಒಂದು ಆಗಿನ ಆ ಹಿರಿಯರ ಒಂದು ಚಿಂತನೆ ಇರ್ಬೋದು ಅಂತ ನನಗೆ ಅನಿಸಿದ್ರು. ಹಾಗೆ 100 ವರ್ಷದಿಂದ ಸ್ಥಾಪನೆ ಆದಂತ ಈ ಒಂದು ಗೋಕರ್ಣನಾಥೇಶ್ವರ ಬ್ಯಾಂಕನ್ನ ಈಗ 100ನೇ ವರ್ಷದಲ್ಲಿ ನಾವೆಲ್ಲರೂ ಸೇರಿ ಈ ಒಂದು ಅತ್ಯುನ್ನತವಾದಂತಹ ಒಂದು ಪುತ್ತೂರು, ಒಳ್ಳೆ ಅಭಿವೃದ್ಧಿ ಹೊಂದುವಂತಹ ಪುತ್ತೂರಲ್ಲಿ ಈ ಒಂದು ಬ್ರಾಂಚ್ ಅನ್ನು ಆರಂಭ ಅಲ್ಲ, ಇದೊಂದು ಸ್ಥಳಾಂತರಗೊಳ್ಳುವ ಒಂದು ಕಾರ್ಯಕ್ರಮ ನಾವೆಲ್ಲ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯರಾದ ಪದ್ಮರಾಜರವರಿದ್ದಾರೆ, ವಿಜಯ್ ಕುಮಾರ್ ಅವರಿದ್ದಾರೆ, ನನ್ನ ಕ್ಷೇತ್ರದ ಕಾರ್ಯದರ್ಶಿಯಾದಂಥ ರಾಜಾರಾಮ್ ಅವರು, ನಮ್ಮ ಹಿರಿಯರಾದಂತಹ ಸಂಜೀವ್ ಪೂಜಾರಿ ಅವರು, ನಮ್ಮ ಆತ್ಮೀಯರಾದ ಸತೀಶ್ ಅಣ್ಣನವರು, ಚಂದ್ರಶೇಖರ್ ಅವರು, ಹಾಗೆ ಯೋಗೀಶ್ ಅವರು, ಹಾಗೆ ಜಯಾನಂದರು, ಹಾಗೆ ಜಯರಾಮ್ ಕಾರಂದೂರು ಅವರು, ಎಲ್ಲರೂ ನಾವೆಲ್ಲ ಒಟ್ಟಿಗೆ ಎಲ್ಲರಿಗೂ ನಾನು ವಂದಿಸುತ್ತಾ, ನಾನು ಪುತ್ತೂರಲ್ಲಿ ಗಿಜ್ಜಗಿರಿ ಕ್ಷೇತ್ರದ ಒಂದು ಅಕೌಂಟ್ ಮಾಡಬೇಕು ಅಂತೇಳಿ ನನ್ನ ಹತ್ರ ನಿಮ್ಮ ಮೊದಲಿನ ಈಗಲೂ ಡೈರೆಕ್ಟರ್ಸ್ ನಿರ್ದೇಶಕರು ಹರೀಶ್ ಪೂಜಾರಿ ಮತ್ತೆ ಆನಂದ್ ಅವರು, ಮ್ಯಾನೇಜರ್ ಆನಂದ್ ಅವರು ಯಾವಾಗಲೂ ಬಂದು ನಮ್ಗೆ ಹೇಳ್ತಾ ಇದ್ರು ಒಂದು ಅಕೌಂಟ್ ಮಾಡಿ ಸುಮಾರು ವರ್ಷ ಹಿಂದೆ ನಾವು ಬಂದಾಗ ಒಂದು ದಿನ ಅಕೌಂಟ್ ಮಾಡಬೇಕು ಅಂತ ಹೋಗ್ಬೇಕಾದ್ರೆ ನನ್ನಲ್ಲಿ ಆ ಬ್ಯಾಂಕಿಗೆ ಹೋಗುವಾಗಲೇ ನಮಗೊಂದು ಇದಾಯಿತು, ಅಯ್ಯೋ ಈ ಬ್ಯಾಂಕ್ ನಮ್ಮ ಈ 100 ವರ್ಷದ ಇತಿಹಾಸ ಇರುವಂಥ ಈ ಬ್ಯಾಂಕ್ ಇಷ್ಟು ಸಣ್ಣ ಒಂದು ಪ್ರದೇಶದಲ್ಲಿ, ಅದು ಒಂದು ಫಸ್ಟ್ ಫ್ಲೋರಲ್ಲಿ ಅದು ನಾನು ಮ್ಯಾನೇಜರ್ಗೆ ಹೇಳಿದ್ರೆ ನೀವು ಶಿಫ್ಟ್ ಮಾಡಬೇಕಾದ್ರೆ ಇದನ್ನೆಲ್ಲ ಇದೆ ಅಂತ. ಈಗಿನ ಯುಗದಲ್ಲಿ ಈ ಅಭಿವೃದ್ಧಿ ಹೊಂದುವಂಥ ಈ ಸಂದರ್ಭದಲ್ಲಿ ಬ್ಯಾಂಕ್ ಅಂದರೆ ಹೇಗಿರುತ್ತೆ, ಕೆಳಮಟ್ಟದಲ್ಲಿ ನೆಲಮಾಡಿಯಲ್ಲಿ ಆಗಿ ಅದು ಒಳ್ಳೆ ಸುಸಿದ್ಧವಾಗಿರುತ್ತದೆ. ಇದನ್ನು ಬಿಟ್ಟು ನಾವು ಈ ಟೈಮಲ್ಲಿ ನಾವು ಇದ್ದೇವಲ್ಲ ಅಂತ ಹೇಳಿದಾಗ ಹೇಳ್ತಾ ಇದ್ದೆ ಯಾವಾಗಲೂ. ಮೊನ್ನೆ ಈ ಹೊಸ ಆಡಳಿತ ಸಮಿತಿ ಬಂದಾಗಲೂ ಚಂದ್ರಶೇಖರ್ ಅವರಿಗೆ ಪ್ರಪ್ರಥಮವಾಗಿ ನನ್ನ ಬೇಡಿಕೆ ಇಷ್ಟೇ, ವಿಜಯನಿಗೆ ತುಂಬಾ ಸರಿ ಹೇಳಿದ್ದೇನೆ, ಪುತ್ತೂರು ಬ್ರಾಂಚಲ್ಲಿ ಎಲ್ಲರೂ ಬೇರೆ ಶಿಫ್ಟ್ ಮಾಡಿ ಹೇಳಿ ವಿಜಯನ ತುಂಬಾ ಸರಿ ಹೇಳಿದ್ದೆ. ಹಾಗೆ ಈಗ ಆ ಸಂದರ್ಭ ಬಂದಿದೆ, ಬಹಳ ಸಂತೋಷ ಆಯಿತು. ವಿಶೇಷವಾಗಿ ಏನಂತ ಹೇಳಿದ್ರೆ ಗೋಕರ್ಣನಾಥ ಕ್ಷೇತ್ರ ನಿರಂತರವಾದ ಕೆಲಸ ಮಾಡಿ ಅಲ್ಲಿ ಕೋಶಾಧಿಕಾರಿಯಾಗಿರುವಂತಹ ನಮ್ಮ ಪದ್ಮರಾಜ್ ಅವರು ಬಂದು ಇದನ್ನು ಓಪನಿಂಗ್ ಮಾಡಿದಾರಲ್ಲ, ಅದು ನನಗೆ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಇದೊಂದು ನಾವು ಆಲೋಚನೆ ಮಾಡಬೇಕು. 100 ವರ್ಷದ ಹಿಂದೆ ಗೋಕರ್ಣನಾಥದ ಅವರ ಹೆಸರಲ್ಲಿ ಮಾಡಿದಂತ ಈ ಒಂದು ಬ್ಯಾಂಕ್ ಇವತ್ತು 100ನೇ ವರ್ಷದಲ್ಲಿ ಈ ಒಂದು ಬ್ಯಾಂಕ್ ಅನ್ನು ಓಪನ್ ಮಾಡುವಂಥದ್ದು ಕೋಶಾಧಿಕಾರಿಯಾಗಿರುವಂತಹ ಪದ್ಮರಾಜ್ ಮಾಡಿದ್ದು ಬಹಳ ಸಂತೋಷ. ಹಾಗೆ ನಾವು ಈ ಬ್ಯಾಂಕ್ ತುಂಬಾ ಅಭಿವೃದ್ಧಿ ಆಗಲಿ. ನಾವು ನಿಕಟಪೂರ್ವ ಅಧ್ಯಕ್ಷರಲ್ಲಿ ಬಹಳ ಡಿಮಾಂಡ್ ಎಲ್ಲ ಇಟ್ಟಿರ್ತೇವೆ. ನಾವು ಈ ಬ್ಯಾಂಕ್ ತುಂಬಾ ಮೇಲೆ ಬರಬೇಕು. 100 ವರ್ಷದ ಹಿಂದೆ ಅಂದ್ರೆ ನಮಗೆ ಗೊತ್ತು, ಕರ್ನಾಟಕ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್ ಇಂಥದ್ದೆಲ್ಲ ಅದೇ ಸಂದರ್ಭದಲ್ಲಿ 100 ವರ್ಷ ಇತಿಹಾಸ ಇರುವಂತ ನಮ್ಮ ದಕ್ಷಿಣ ಕನ್ನಡ ಬೆಳೆಯುವಂತ ಬ್ಯಾಂಕ್. ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ರೆ ನಾವು ಎಲ್ಲ ಬ್ಯಾಂಕ್ಗಳನ್ನು ಹುಟ್ಟಿಯಾಗಿದ್ದಂತ ತುಂಬಾ ಹೆಸರಿರುವಂತ ಒಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ.
ಹಾಗಿರುವಾಗ ಈ ಒಂದು ಬ್ಯಾಂಕ್ ಗೋಕರ್ಣನಾಥ ಬ್ಯಾಂಕ್ ಸಮೇತ ಇನ್ನಷ್ಟು ಅಭಿವೃದ್ಧಿ ಹೊಂದಬೇಕು ಅಂತ ಹೇಳಿದ್ರೆ ನಮಗೆ ವಿಶ್ವಾಸ ಬರಬೇಕು. ವಿಶ್ವಾಸಕ್ಕೆ ಖಂಡಿತವಾಗಿ ಕೊರತೆ ಇಲ್ಲ. ಯಾಕಂತ ಹೇಳಿದ್ರೆ 100 ವರ್ಷ ಆಗಿದೆ ಅಂದ್ರೆ ಅದು ಖಂಡಿತವಾಗಿ ಎಲ್ಲರೂ ನಂಬ್ತಾರೆ. ಅದನ್ನು 100 ವರ್ಷ ಅಂದ್ರೆ ನಾವು ಇನ್ನೇನಾಗಲ್ಲ, ಅದು ಗಟ್ಟಿಯಾಗಿದೆ ಅಂತ ಲೆಕ್ಕ ಬ್ಯಾಂಕ್. ಹಾಗೆ ಇನ್ನೂ ಗಟ್ಟಿಯಾಗಬೇಕಾದ್ರೆ ಪಾರದರ್ಶಕವಾಗಿ ವ್ಯವಸ್ಥೆ ಆಗಬೇಕು. ಅದು ಅಲ್ಲದೆ ಬೇಕಾದಷ್ಟು ಡೆಪಾಸಿಟ್ ಬರಬೇಕು. ಡೆಪಾಸಿಟ್ ಬಂದ್ರೆ ನಿಮ್ಮ ಸಾಕಾಗೋದಿಲ್ಲ, ಅದರೊಟ್ಟಿಗೆ ಲೋನ್ಸ್ ಹೋಗಬೇಕು. ಲೋನ್ ಹೋದಾಗ ಮಾತ್ರ ಅಭಿವೃದ್ಧಿಗೆ ಸಾಧ್ಯ ಇದೆ. ಡೆಪಾಸಿಟ್ ಕೊಡಲಿಕ್ಕೆ ತುಂಬಾ ಜನ ಬರ್ತಾರೆ. ಈಗ ಸಂಜೀವನ್ ಹೇಳಿದಾಗೆ 9% 10% ಬೇರೆ ಕಡೆ ಇದೆ. ನೀವೆಲ್ಲ 9% 10% ಅನೌನ್ಸ್ ಮಾಡಿದ್ರೆ ಖಂಡಿತ ಕೋಟಿಗಟ್ಟಲೆ ದುಡ್ಡು ಬರೀ ಬೀಳ್ತದೆ. ಆದ್ರೆ RBI ಬಿಡೋದಿಲ್ಲ, ಅದಕ್ಕೂ ಒಂದು ಕಾರಣಗಳಿರ್ತವೆ. ಹಾಗಿರುವಾಗ ಇವರು ಆದ್ರೂ 8.25% ಅಲ್ಲಿ ನಾವು ಡೆಪಾಸಿಟ್ ಇಟ್ಟರು ಅದರಲ್ಲಿ ಬೇಕಾದಷ್ಟು ಲೋನ್ ಕೊಟ್ಟಾಗ ಮಾತ್ರ ನಮಗೆ ಆರ್ಥಿಕವಾಗಿ ಬ್ಯಾಂಕ್ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಇದೆ. ಲೋನ್ಸ್ ಕೊಡುವುದರಲ್ಲಿನೂ ನಾವು ಬಹಳ ಮುತುವರ್ಜಿ ವಹಿಸಬೇಕು. ಲೋನ್ಸ್ ಜಾಸ್ತಿ ಹೋಗುವಂತೆ ನಮ್ಮ ನಿರ್ದೇಶಕರುಗಳೆಲ್ಲ ಮಾಡಿದಾಗ ಮಾತ್ರ ಬ್ಯಾಂಕ್ ಉದ್ಧಾರ ಆಗ್ತದೆ, ಅಭಿವೃದ್ಧಿ ಆಗ್ತದೆ ಅನ್ನೋದು ನಾವೆಲ್ಲ ತಿಳ್ಕೋಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಖಂಡಿತವಾಗಿ ಈಗಿನ ಚಂದ್ರಶೇಖರ್ ಅವರ ಈ ಒಂದು ತಂಡ ಖಂಡಿತವಾಗಿ ಇದರ ಮೇಲೆ ಮುತುವರ್ಜಿ ವಹಿಸಿ ಆದಷ್ಟು ಈ ಬ್ಯಾಂಕ್ ಅನ್ನು ಮೇಲೆತ್ತುವ ಕೆಲಸ ಮಾಡಿ ಶತಮಾನೋತ್ಸವದ ದೊಡ್ಡ ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲೆ ಆಗುವಂತೆ ಆಗಲಿ ನಾವೆಲ್ಲ ಇದಕ್ಕೆ ನಾನು ನನ್ನ ಗೆಜಗಿರಿ ಕ್ಷೇತ್ರದ ಸರ್ವ ಶಕ್ತಿಗಳಲ್ಲಿ ಪ್ರಾರ್ಥಿಸುತ್ತಾ ನಮ್ಮ ಈ ಬ್ಯಾಂಕ್ ಇನ್ನಷ್ಟು ಅಭಿವೃದ್ಧಿ ಆಗಲಿ ಅನ್ನುವಂತ ಪ್ರಾರ್ಥನೆ ಮಾಡ್ತಾರೆ. ಅವರಿಗೆ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ಚಂದ್ರಶೇಖರ್ ಇವರು ಶಾಲು ಹಾಗೂ ಸ್ಮರಣಿಕೆ ನೀಡುವ ಮೂಲಕ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಪುತ್ತೂರಿನ ಶಾಸಕರಾದ ಶ್ರೀ ಅಶೋಕ್ ಕುಮಾರ್ ರೈ ಇವರಿಗೆ ಬ್ಯಾಂಕಿನ ಪರವಾಗಿ ಆತ್ಮೀಯವಾದ ಸ್ವಾಗತ. ಶ್ರೀ ಗೋಕರ್ಣನಾಥ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಇದರ ಈ ಒಂದು ಸ್ಥಳಾಂತರ ಸಮಾರಂಭದ ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಬೇಕಾಗಿದ್ದ ಅಶೋಕ್ ಕುಮಾರ್ ಮಿತ್ರರಾದ ಅಶೋಕ್ ಕುಮಾರ್ ಇವರೇ, ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವ ಈ ಬ್ಯಾಂಕಿನ ಅಧ್ಯಕ್ಷರಾದಂತಹ ಚಂದ್ರಶೇಖರ್ ಅವರೇ, ಅತಿಥಿಗಳಾದಂತಹ ಮಿತ್ರರಾದಂತಹ ಪದ್ಮರಾಜ್ ನಾರ್ಪೂಜಾರಿ ಅವರೇ, ಇನ್ನೊಬ್ಬ ಮಿತ್ರರಾದಂತಹ ಗೆಜನಗಿರಿ ಕ್ಷೇತ್ರದ ಅಧ್ಯಕ್ಷರಾದಂತಹ ರವಿ ಪೂಜಾರಿ ಸಿಲಂಬಿ ಅವರೇ, ಗಿರಿಜಾ ದಂತ ಚಿಕಿತ್ಸಾಲಯ ಉಪ್ಪಿನಂಗಡಿ ಮತ್ತು ನನ್ನ ಮಿತ್ರರಾದಂತಹ ರಾಜರಾಮ ಕೆಬಿ ಅವರೇ, ಯುವ ಸಂಘದ ಅಧ್ಯಕ್ಷರಾದಂತಹ ಸತೀಶ್ ಕುಮಾರ್ ಕಿಡಿಂಜಿ ಅವರೇ, ರಾಮಚಾರುಗರಡಿಯ ಅಧ್ಯಕ್ಷರಾದಂಥ ಆಡಳಿತ ಮುಖ್ಯಸ್ಥರಾದಂಥ ಸಂಜೀವ್ ಪೂಜಾರಿ ಕೋರೇರ್ ಅವರೇ, ಮತ್ತು ಬ್ಯಾಂಕ್ ಆಫ್ ಬರೋಡಾ ಚೀಫ್ ಮ್ಯಾನೇಜರ್ ಆದ ಅನುಭವ್ ವಸ್ತು ಅವರೇ, ಮತ್ತು ಎಲ್ಲ ನಿರ್ದೇಶಕ ಮಿತ್ರರೇ, ಇಲ್ಲಿ ಸೇರಿದಂಥ ಎಲ್ಲ ಬಂಧುಗಳೇ, ಇವತ್ತು ಬಹಳ ಸಂತೋಷ ಆಗ್ತದೆ. ಯಾಕೆಂತ ಹೇಳಿದ್ರೆ ನಾವು ಈ ಬ್ಯಾಂಕ್ 100 ವರ್ಷ ವಹಿಸಿದಂಥ ಬ್ಯಾಂಕ್ ನಮ್ಮ ಗೋಕರ್ಣನಾಥ ಬ್ಯಾಂಕ್. ಇವತ್ತು ನಾವೊಂದು ಬಳುವನ್ ಹತ್ರ ಮೊದಲೊಂದು ಬಿಲ್ಡಿಂಗ್ ನಲ್ಲಿ ಇದ್ದೆವು. ಕಳೆದ ಸಲ ನಾನು 15 ವರ್ಷಗಳಿಂದ ಇದರ ಬ್ಯಾಂಕಿನ ನಿರ್ದೇಶಕನಾಗಿದ್ದೆ. ಆ ಸಂದರ್ಭದಲ್ಲಿ ನಮ್ಮಲ್ಲಿ ಕಳೆದ ಸಲ ಆ ಕಟ್ಟಡವನ್ನು ಸೇಲ್ ಆಗಿದೆ, ಅಲ್ಲಿ ಇನ್ನು ಕೆಡವುತ್ತಾರೆ. ಅದರಿಂದ ನಮಗೆ ಅಂದರೆ ಸಡನ್ ಆಗಿ ಒಂದು ಬ್ಯಾಂಕ್ ಶಿಫ್ಟ್ ಮಾಡಲಿಕ್ಕೆ ಅಷ್ಟು ಕಷ್ಟ ಆಗ್ತದೆ. ಅದರಿಂದ ನಾನು ಮತ್ತೆ ಅದರ ಓನರ್ ಇದ್ದಾರೆ, ಅವತ್ತು ನಾವು ಮತ್ತೆ ಬ್ಯಾಂಕಿನ ಮ್ಯಾನೇಜರ್ ಹೋಗಿ ಮಾತಾಡಿ ಸ್ವಲ್ಪ ಸಮಯಾವಕಾಶ ಕೇಳಿದೆವು. ಹಾಗೆ ಮತ್ತೆ ಅವರು ಒಪ್ಪಿಕೊಂಡು ಸ್ವಲ್ಪ ಸಮಯಾವಕಾಶ ಕೊಟ್ಟಿದ್ದರು. ಹಾಗೆ ಈಗ ನಮಗೆ ಅವರದ್ದು ಸೇಲ್ ಆಗಿದೆ ಬಿಲ್ಡಿಂಗ್ ಜಾಗ, ಅದರಿಂದ ಹೊಸ ಕಟ್ಟಡಕ್ಕೆ ಬರುವಂಥದ್ದು ಅನಿವಾರ್ಯ. ಹಾಗೆ ಇವತ್ತು ಒಂದು ಒಳ್ಳೆಯ ಕಟ್ಟಡ, ಇವತ್ತು ನಮ್ಮ ಇದು APMC ಮಾರುಕಟ್ಟೆಗೆ ಹೋಗುವಂಥ ರೋಡು. ಈಗ ಪುತ್ತೂರು ಕೂಡ ಒಳ್ಳೆಯ ರೀತಿಯಲ್ಲಿ ದೊಡ್ಡದಾಗಿ ಈಗ ಬೆಳೆಯುತ್ತಿರುವ ನಗರ. ಈ ಒಂದು ನಗರದಲ್ಲಿ ಇವತ್ತು APMC ರಸ್ತೆ ಕೂಡ ಒಂದು ಒಳ್ಳೆ ಮಾರ್ಕೆಟ್ ರಸ್ತೆ ಆಗಿದೆ. ಅಂದರೆ ಒಳ್ಳೆ ವ್ಯವಹಾರಗಳು ಈ ನಡೀತಾ ಉಂಟು. ಈ ರೋಡಲ್ಲಿ ಒಳ್ಳೆಯ ಬಿಸ್ನೆಸ್ಗಳು, ಅಂಗಡಿಗಳೆಲ್ಲ ಬರ್ತಾ ಉಂಟು. ಆದ್ದರಿಂದ ಈ ರೋಡಿಗೆ ಒಂದು ಒಳ್ಳೆ ಬ್ಯಾಂಕ್ ಬೇಕಿತ್ತು. ಇವತ್ತು ನಮ್ಮ ಗೋಕರ್ಣನಾಥ ಬ್ಯಾಂಕ್ ಅಂತ ಹೇಳಿದ್ರೆ ಇದು ಒಂದು ರಾಷ್ಟ್ರೀಕೃತ ಬ್ಯಾಂಕಿಗೆ ಸರಿಸಮಾನವಾಗಿರುವಂಥ ಒಂದು ಬ್ಯಾಂಕ್. ಯಾಕೆಂತ ಹೇಳಿದ್ರೆ ನಾವು ಕೂಡ ಈ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಹೇಗೆ ರಿಸರ್ವ್ ಬ್ಯಾಂಕಿನ ಡೈರೆಕ್ಷನ್ ಉಂಟು ಅದೇ ಪ್ರಕಾರ ಅದರ ಅಡಿಯಲ್ಲಿ ಬರ್ತದೆ. ಆದ್ದರಿಂದ ಇದು ಕೂಡ ಒಂದು ರಿಸರ್ವ್ ಬ್ಯಾಂಕಿನ ಅಡಿಯಲ್ಲಿ ಬರುವಂತಹ ಒಂದು ಬ್ಯಾಂಕ್. ಇವತ್ತು ನಾವು ತುಂಬಾ ಸೊಸೈಟಿಗಳು ಓಪನ್ ಆಗ್ತದೆ, ಇಲ್ಲಿ ನೋಡ್ತೇವೆ ನಾವು. ಆದರೆ ರಿಸರ್ವ್ ಬ್ಯಾಂಕಿನ ಅಂಡರಲ್ಲಿ ಬರೋದಿಲ್ಲ. ಆದರೆ ಇವತ್ತು ಈ ಒಂದು ಬ್ಯಾಂಕ್ ಮತ್ತೆ ನ್ಯಾಷನಲೈಸ್ ಬ್ಯಾಂಕಿಗೆ ಸರಿಯಾಗಿ ಇರುವಂಥ ಇದು ಕೂಡ ಬ್ಯಾಂಕ್. ಇವತ್ತು ನಮ್ಮ ಬ್ಯಾಂಕ್ ಅಂತ ಹೇಳಿದ್ರೆ ಇವತ್ತು ನಮಗೆ 100 ವರ್ಷ
ಪೂರೈಸಿದೆ ಈ ಬ್ಯಾಂಕ್. ಇದರೊಟ್ಟಿಗೆ ಕರ್ನಾಟಕ ಬ್ಯಾಂಕ್, ಬೇರೆ ಬೇರೆ ಬ್ಯಾಂಕ್ಗಳು ಹಲವಾರು ದೊಡ್ಡ ರೀತಿಯಲ್ಲಿ ಪ್ರಗತಿ ಸಾಧಿಸಿದ್ದಾರೆ. ಇವತ್ತು ನಾವು ಕೂಡ ಇನ್ನು ಮುಂದಕ್ಕೆ ಈಗ ಅಂತ ಹೇಳಿದರೆ ಈ ಒಂದು 17 ಬ್ರಾಂಚ್ಗಳನ್ನು ಹೊಂದಿದ್ದೇವೆ 2 ಜಿಲ್ಲೆಗಳಲ್ಲಿ. ಉಡುಪಿ ಮತ್ತು ಮಂಗಳೂರು ಜಿಲ್ಲೆಯಲ್ಲಿ 2 ಕಡೆಗಳಲ್ಲಿ 2 ಜಿಲ್ಲೆಗಳಲ್ಲಿ ನಮ್ಮ ಬ್ರಾಂಚ್ಗಳುಂಟು. ಇನ್ನು ಚಿಕ್ಕಮಗಳೂರು ಕೂಡ ನಮ್ಮ ಒಂದು ವ್ಯಾಪ್ತಿ ಅಲ್ಲಿ ಕೂಡ ಆಗಿದೆ. ಹಾಗಿರುವಾಗ ಈ ಬ್ಯಾಂಕ್ ಈ ಒಂದು ಕಟ್ಟಡಕ್ಕೆ ಬಂದು ಒಳ್ಳೆ ರೀತಿಯಲ್ಲಿ ಕಾರ್ಯಾಚರಣೆ ಮಾಡಿ ಇವತ್ತಿಂದ ಸ್ಟಾರ್ಟ್ ಆಗಿದೆ. ಎಲ್ಲರೂ ಇದ್ದಾರೆ. ಇವತ್ತು ನಮ್ಮ MLA ಇದ್ದಾರೆ. ನಮಗೆ ಬೇಕಾದರೆ ಡೆಪಾಸಿಟ್ ಬೇಕೇ ನಮ್ಮ MLA ಕಟ್ಟಿದ್ರೆ ಸಾಕು. ಅವರನ್ನು ದೊಡ್ಡ ಮನಸ್ಸು ಮಾಡಿದರೆ ನಮ್ಮ ಬ್ಯಾಂಕ್ ಇನ್ನೂ ಸಹ ಮೇಲೆ ಹೋಗೋದ್ರಲ್ಲಿ ಒಳ್ಳೆಯ ಅವಕಾಶ ಉಂಟು. ಆದ್ದರಿಂದ ನಮ್ಮ ಅಶೋಕ್ ಕುಮಾರ್ ಅವರಿಗೆ ಕೂಡ ನಾನು ಈಗ ಬ್ಯಾಂಕಿನ ಮಾಜಿ ನಿರ್ದೇಶಕನಾಗಿ ಮನವಿ ಮಾಡಿದ್ರೆ, ಯಾಕೆಂದರೆ ಹಾಗೆ ಇವತ್ತು ಎಲ್ಲ ನಮಗೆ ಅತಿಥಿಗಳು ಬಂದವರೆಲ್ಲರೂ ಇವತ್ತು ಜಯಂತಡೆ ಇರ್ಬೋದು, ಶಿಕ್ಷಕರಿಗೆ ನಮ್ಮ ಡಾಕ್ಟರ್ ಇರ್ಬೋದು, ಮತ್ತೆ ರಾಜಾರಾಮ್ ಇರ್ಬೋದು, ಎಲ್ಲರೂ ಕೂಡ ಒಂದು ನಮ್ಮ ಪದ್ಮರಾಜರು ಎಲ್ಲ ಒಳ್ಳೆಯ ಒಂದು ದಿವಸದಿಂದ ಇವತ್ತು ಓಪನ್ ಆಗಿದೆ ಬ್ಯಾಂಕ್. ಇದು ಒಳ್ಳೆಯ ರೀತಿಯಲ್ಲಿ ಬೆಳೆದು ಬರಲಿ. ಯಾಕೆಂದರೆ ನಾನು ಒಂದು ಕಿವಿ ಮಾತಾಡೋದು ಅಂತ ಹೇಳಿದ್ರೆ, ನಮ್ಮ ಎಲ್ಲ ಬ್ರಾಂಚ್ಗಳು ನ್ಯಾಷನಲೈಸ್ ಬ್ಯಾಂಕ್ಗಳೆಲ್ಲ ಏನಂತಂದರೆ ಈ ಸ್ಟಾಫ್ನವರು ಸುಮಾರು 9 ಗಂಟೆ ಕೆಲಸ ಮಾಡ್ತಾರೆ. ನಮ್ಮ ಬ್ಯಾಂಕ್ನಲ್ಲಿ ಸ್ವಲ್ಪ ನಾನು ನೋಡಿದ್ರೆ 5 ಗಂಟೆಗೆ ಕ್ಲೋಸ್ ಮಾಡ್ತಾರೆ. ಅದು ಆಗಬಾರ್ದು. ನೀವು ಕೂಡ ಸ್ವಲ್ಪ ಹೆಚ್ಚು ಕೆಲಸ ಮಾಡಿ ಈ ಬ್ಯಾಂಕನ್ನು ಮೇಲೆ ಬರುವಲ್ಲಿ ಶ್ರಮಿಸಬೇಕು. ಯಾಕೆಂತೇಳಿದ್ರೆ ನಮ್ಮ ಸ್ಟಾಫ್ ಆಗಿದ್ದವರು ಈಗ ನಮ್ಮ ಉಪಾಧ್ಯಕ್ಷರಾಗಿದ್ದಾರೆ. ಅವರಿಗೆ ಹೆಚ್ಚಿನ ಅನುಭವ ಉಂಟು ಇದರಲ್ಲಿ. ಆದ್ದರಿಂದ ನಮ್ಮ ಪುತ್ತೂರು ಶಾಖೆ ಇರುವುದಿಲ್ಲ, ಹಾಗೂ ಪುತ್ತೂರು ಶಾಖೆ ಒಳ್ಳೆ ಡೆವಲಪ್ಮೆಂಟ್ ಮಾಡಿದ್ರು. ಈಗಿನ ಮ್ಯಾನೇಜರ್ ಕೂಡ ನಮ್ಮ ಪುತ್ತೂರು ಶಾಖೆ ಮ್ಯಾನೇಜರ್ ಕೂಡ ಒಳ್ಳೆಯ ರೀತಿಯಲ್ಲಿ ಅದನ್ನು ಬೆಳೆಸ್ತಿದ್ದಾರೆ. ಆದ್ದರಿಂದ ಈಗ ನಮ್ಮ ಮೊದಲ ಬ್ಯಾಂಕಿನ ಮ್ಯಾನೇಜರ್ ಆಗಿದ್ದಾರೆ, ಈಗ ಉಪಾಧ್ಯಕ್ಷರಾಗಿದ್ದಾರೆ ನಮ್ಮ ಬ್ರಾಂಚಲ್ಲಿ. ಇದು ನಮ್ಮ ಇದರದ್ದು ಗೋಕರ್ಣದ ಬ್ಯಾಂಕ್ ಇದು. ಆಗಿರುವಾಗ ಅವರಿಗೆ ಹೆಚ್ಚಿನ ಅನುಭವ ಉಂಟು. ಹಾಗೆ ಇದನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸಿ ನಮ್ಮ ಸಹಕಾರ ಯಾವಾಗಲೂ, ಯಾಕೆಂದರೆ ನಾವು 15 ವರ್ಷ ಡೈರೆಕ್ಟರ್ ಆಗಿದ್ದೇವೆ ಇದರಲ್ಲಿ. ಆದ್ದರಿಂದ ನಮ್ಮ ಸಂಪೂರ್ಣ ಸಹಕಾರ ಯಾವಾಗಲೂ ನಾವು ಕೊಡ್ತೇವೆ. ಯಾಕೆಂತೇಳಿದ್ರೆ ಇದು ನಮ್ಮ ಬ್ಯಾಂಕ್, ನಮ್ಮ ಒಂದು ಬ್ಯಾಂಕಿಗೆ ನಾವು ಯಾವಾಗಲೂ ಸಹಕಾರ ಕೊಡಬೇಕು. ಹಾಗೆ ಈ ಒಂದು ಬ್ಯಾಂಕ್ ಒಳ್ಳೆ ರೀತಿಯಲ್ಲಿ ನೋಡಿ ಬರಲಿ, ಒಳ್ಳೆಯ ಒಂದು ಯಶಸ್ವಿ ಆಗಲಿ ಅಂತ ಹೇಳುತ್ತಾ ನಾನು 2 ಮಾತನ್ನು ತಿಳಿಸ್ತೇನೆ. ಶಾಖೆಯ ಸ್ಥಳಾಂತರ ಸಮಾರಂಭ ಕಾರ್ಯಕ್ರಮದ ಈ ಸಭಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಗೋಕರ್ಣೇತರ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರು ಆಗಿರುವಂಥ ಚಂದ್ರಶೇಖರ್ ಕುಮಾರ್ ಅವರೇ, ಮುಖ್ಯ ಅತಿಥಿಗಳಾಗಿ ಬಂದಿರುವಂಥ ಆತ್ಮೀಯರು, ಗೋಕರ್ಣದ ಕ್ಷೇತ್ರ ಕುಟುಂಬದ ಕೋಶಾಧಿಕಾರಿ ಆಗಿರುವಂಥ ಪದ್ಮರಾಜ ಆರ್ ಪೂಜಾರಿ ಅವರೇ, ಕ್ಷೇತ್ರ ಗೆಜ್ಜೆಗಿರಿಯ ಅಧ್ಯಕ್ಷರಾಗಿರುವಂಥ ರವಿ ಪೂಜಾರಿ ಅವರೇ, ಆತ್ಮೀಯರು, ಉಪ್ಪಿನಂಗಡಿಯ ಖ್ಯಾತ ವೈದ್ಯರಾದಂಥ ಡಾಕ್ಟರ್ ರಾಜಾರಾಮ್ ಅವರೇ, ಬ್ರಹ್ಮಶ್ರೀ ನಾರಾಯಣ ಗುರು ಬಿಲ್ಲವ ಸಂಘದ ಅಧ್ಯಕ್ಷರು ಆತ್ಮೀಯರು ಆಗಿರುವಂಥ ಸತೀಶ್ ಕುಮಾರ್ ಕೆರೆಂಜಿ ಅವರೇ, ಆತ್ಮೀಯರು, ನನ್ನ ಬಹಳ ಆತ್ಮೀಯರಾಗಿರುವಂಥ ಸಂಜೀವ ಪೂಜಾರಿ ಅವರು, ಮಾರ್ಗದರ್ಶಕರು ಆಗಿರುವ ಸಂಜೀವ ಪೂಜಾರಿ ಅವರೇ, ವಿಜಯಕುಮಾರ್ ಸ್ವರಕೆ ಅವರೇ, ಜಯರಾಮ್ ಪೂಜಾರಿ ಅವರೇ, ವಿಜಯ ಕೋಟ್ಯಾನ್ ಅವರೇ, ಆನಂದ್ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಜಯಂತ್ ನಡುಬೈನವರೇ, ಇಲ್ಲಿ ಸೇರಿರುವಂಥ ಎಲ್ಲ ನನ್ನ ಪ್ರೀತಿಯ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಈ ಸ್ಥಳಾಂತರಗೊಂಡಂಥ ಶಾಖೆಯ ಉದ್ಘಾಟನೆಗೆ ನನ್ನನ್ನು ಬರಲಿಕ್ಕೆ ಹೇಳಿದರು. ಡಾಕ್ಟರ್ ರಾಜಾರಾಮ್ ಅವರು ಬೆಳಿಗ್ಗೆ 9 ಗಂಟೆಗೆ ನನ್ನ ಮನೆಗೆ ಬಂದು ಕಾಯ್ತಾ ಇದ್ರು. ಇದನ್ನು ಮುರಿದು ಅಜ್ಜಿ, ಇದು ಬರವಣೆ ಐಕ್ಯವನ್ನು ಬರ್ತೇನೆ ಅಂತ. ನಾನು ಬೇರೆ ಕಾರಣಕ್ಕಾಗಿ ಮಂಗಳೂರಿಗೆ ಹೋಗಿದ್ದೆ. ಬರುವಾಗ ಸ್ವಲ್ಪ ತಡ ಆಯಿತು. ನನ್ನ ಆದಿತ್ಯವಾರದ ದಿನಚರಿಯನ್ನು ನಾನು ಆರಂಭ ಮಾಡೋದು ಮಹಿಷಮರ್ದಿನಿ ದೇವರ ಆಶೀರ್ವಾದ ಪಡೆದು. ಅವ್ರು ಹೇಳಿದ್ರು, ಮತ್ತೆ ದೇವಸ್ಥಾನಕ್ಕೆ ಹೋಗ್ಬೋದು, ಫಸ್ಟ್ ಇಲ್ಲಿ ಒಂದು ಉದ್ಘಾಟನೆ ಮಾಡಿ ಹೋಗಿ ಅಂತ. ನಾನು ದೇವಸ್ಥಾನಕ್ಕೆ ಹೋಗಿ ಬರುವಾಗ ಸ್ವಲ್ಪ ತಡ ಆಯಿತು, ಮಾತ್ರ ಕ್ಷಮೆ ಕೇಳ್ತೇನೆ. ಅದು ನನ್ನ ಆತ್ಮೀಯರಾದಂಥ ಪದ್ಮರಾಜ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಅವರು ಉದ್ಘಾಟನೆ ಮಾಡಿದ ಎಲ್ಲ ಬಂಗಾರ ಆಗ್ತದೆ, ಏನು ತೊಂದರೆ ಇಲ್ಲ. ತುಂಬ ಕಾರ್ಯಕ್ರಮದಲ್ಲಿ ನಾವು ಜೊತೆಯಲ್ಲಿರ್ತೇವೆ. ಇವತ್ತೊಂದು ಕೋಆಪರೇಟಿವ್ ಬ್ಯಾಂಕಿನ ಶಾಖೆಯನ್ನು ಹೊಸ ಜಾಗಕ್ಕೆ ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಯಾವುದು ಅಪ್ಗ್ರೇಡ್ ಆಗುವಾಗ ಅದನ್ನು ಹೊಸ ಸ್ಥಳಕ್ಕೆ, ದೊಡ್ಡ ಸ್ಥಳಕ್ಕೆ ಅಪ್ಗ್ರೇಡ್ ಮಾಡ್ತಾ ಕೊಡ್ತಾರೆ. ಇವಾಗ ನಮ್ಮ ಪದ್ಮರಾಜ್ ಅವರು ಹೇಳಿದರು, 100 ವರ್ಷ ಆಗಿದೆ ಬ್ಯಾಂಕಿಗೆ. 100 ವರ್ಷದ ನಡೆ ಗೋಕರ್ಣಾಥೇಶ್ವರ ಕೋಆಪರೇಟಿವ್ ಬ್ಯಾಂಕನ್ನು ನಾನು ಸುಮಾರು ಒಂದು 30 ವರ್ಷದ ಹಿಂದೆ ಒಮ್ಮೆ ಸಾಲ ಕೇಳಲಿಕ್ಕೆ ಹೋಗಿದ್ದೆ. ಇಲ್ಲಿ ನಮ್ಮ ಕುದ್ರೋಳಿಯಲ್ಲಿ ಇರುವಾಗ
ನಾನು ಅಲ್ಲಿ ಕಚೇರಿ ಮಾಡಿದ್ದೆ. ಆಗೊಮ್ಮೆ ಸಾಲ ಕೇಳಲಿಕ್ಕೆ ನಾನು ಹೋಗಿದ್ದೆ. ಮತ್ತು ನಮ್ಮ ಸಾಲದ ಮೊತ್ತ ದೊಡ್ಡದಿತ್ತು. ಅವ್ರು ಹೇಳಿದ್ರು ಈ ತಿಂಗಳ ಕೊರಿಯರಾಗ್ಬಿಟ್ಟು ಒಂದೇವಲ್ಲ ಕೊಡೋಳಿ ಅಂತ ಹೇಳಿದ್ರು. ಆನಂತರ ಭಾರಿ ವರ್ಷದಿಂದ ನಾನು ನೋಡಿರುವಂಥ ಒಂದು ಬ್ಯಾಂಕು. ಆದರೆ ಸಾಧನೆ ಸಾಕಾಗಲಿಕ್ಕಿಲ್ಲ. 100 ವರ್ಷಕ್ಕೆ 25 ಬ್ರಾಂಚ್ ಅಲ್ಲ, ಈಗ ದೊಡ್ಡ ಒಂದು 100 ಬ್ರಾಂಚ್ಗಳನ್ನಾದರೂ ಮಾಡಬೇಕಿತ್ತು. ಯಾಕಂತ ಹೇಳಿದ್ರೆ ಸಾಧನೆ ಬೇಜಾರು ಮಾಡಬೇಡಿ, ನಾನು ಇದ್ದದ್ದನ್ನು ಹೇಳಿತ್ತು. 100 ಬ್ರಾಂಚನ್ನಾದರೂ ಮಾಡಬೇಕಿತ್ತು 100 ವರ್ಷಕ್ಕೆ. ಹಿಂದೆಯಿಂದ ಆಗಿದ್ದು ಎಷ್ಟೋ ಬ್ರಾಂಚ್ಗಳಾಗಿದೆ. ನಮ್ಮ ಮಲಪ್ಪುರಮು ಅದು ಇದೆಲ್ಲ ಬ್ರಾಂಚ್ಗಳು, ಎಷ್ಟೋ ಬ್ರಾಂಚ್ಗಳು ಆಗಿದೆ, ಆಗಬೇಕಿತ್ತು. ಆದರೆ ಇನ್ನೂ ಅದ್ರ ಮುಂದೆ 125 ವರ್ಷಕ್ಕೆ 125 ಬ್ರಾಂಚ್ ಆಗಿ ಬರಲಿ. ನಮ್ಮ ಶುಭ ಹಾರೈಕೆ. ಈ ಸೊಸೈಟಿಗಳಿಗೆ, ಸೊಸೈಟಿ ಬ್ಯಾಂಕುಗಳಿಗೆ ಕೊರತೆಗಳು ಏನಿಲ್ಲ. ಯಾಕಂದರೆ ಬೇಕಾದಷ್ಟು ಜನ ಕೃಷಿಕರು ಸಾಲವನ್ನು ಪಡ್ಕೊಳ್ಳಿಕ್ಕೆ ಬರ್ತಾರೆ. ನಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನು ಯಾವ ರೀತಿ ಇದೆ ಅಂತ ನನಗೆ ಗೊತ್ತಿಲ್ಲ. ಆದಷ್ಟು ಬಂಗಾರ ಇಟ್ಟು ಕೊಡುವಂಥ ಲೋನು ವೆರಿ ಸೇಫ್ ಲೋನ್. ಪುತ್ತೂರಿನಲ್ಲಂತೂ ಬೆಳೀತಿರುವಂಥ ನಗರ, ನಿಮಗೆಲ್ಲ ಗೊತ್ತಿರ್ಬೋದು. ಇಂಡಸ್ಟ್ರಿಗಳು ಬರ್ತಾ ಇದೆ, ಟೂರಿಸಮ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೇವೆ. ಬೇರೆ ಬೇರೆ ಕಡೆಯಿಂದ ಜನ ಇಲ್ಲಿ ಬರುವಂಥದ್ದು ಆಗ್ತದೆ. ವಿದ್ಯಾಭ್ಯಾಸಕ್ಕೂ ಕೂಡ ಮಕ್ಕಳು ಬರುವಂಥದ್ದು ಒಂದು ಕಡೆಯಿಂದ ಆಗ್ತದೆ. ಅಂದರೆ ಸರ್ಕಾರದ ಯೋಜನೆಗಳು ಬೇರೆ ಕೂಡ ಇದೆ. ಈಗ ಪ್ರತಿಯೊಬ್ಬರಿಗೆ ಗ್ಯಾರಂಟಿ ಮೂಲಕ 2,000 ರೂಪಾಯಿ ತಿಂಗಳಿಗೆ ಸಿಗ್ತದೆ. ಸಾಲ ತೆಕ್ಕೊಂಡವರಿಗೂ, ಚಿಕ್ಕ ಸಾಲ ತೆಕ್ಕೊಂಡವರಿಗೆ ಕಟ್ಟಲಿಕ್ಕೆ ಏನು ತೊಂದರೆ ಇಲ್ಲ. ಅಟ್ಲೀಸ್ಟ್ 2,000 ರೂಪಾಯಿ ಅವರಿಗೆ ತಿಂಗಳಿಗೆ ಒಂದು ಬರುವಂಥದ್ದಿದೆ. ಯುವಕರಿಗೆ ನೀವು ಮೊಬೈಲ್ಗೆ ಬಾಕಿಲಿಕ್ಕೆ ಚಿಕ್ಕ ಸಾಲಗಳನ್ನು ಕೊಟ್ಟರೆ ಯುವ ನಿಧಿಯಲ್ಲಿ ಅವರಿಗೆ 3,000 ರೂಪಾಯಿ ಸರ್ಕಾರ ಕೊಡ್ತದೆ. 2 ವರ್ಷ ಅವರಿಗೆ 3,000 ರೂಪಾಯಿ ಇನ್ಕಮ್ ಕೂಡ ಇದೆ. ಆದಷ್ಟು ಅಕೌಂಟ್ಗಳನ್ನು ಮಾಡುವಂಥದ್ದನ್ನು ಮಾಡಿದರೆ ಬ್ಯಾಂಕ್ ಖಂಡಿತ ಅಭಿವೃದ್ಧಿ ಆಗ್ತದೆ. ಮತ್ತು ಬ್ಯಾಂಕು ಅಭಿವೃದ್ಧಿ ಆಗುವುದು ಹೆಸರಿನಿಂದ ಅಲ್ಲ, ಅಲ್ಲಿ ಮ್ಯಾನೇಜರ್ ಚೆನ್ನಾಗಿದ್ದರೆ ಬ್ಯಾಂಕು. ಈಗ ವಿಜಯನ್ನ ಹೇಳಿದಾಗೆ ಅಧಿಕಾರಿಗಳು ಬ್ರಾಂಚಿನಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ಹೇಳುದು ನಿಮಗೆ. ಈಗ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಯಾರಿಗೂ ಕನ್ನಡನೂ ಬರುವುದಿಲ್ಲ, ತೆಲುಗು ಬರುವುದಿಲ್ಲ, ಎಲ್ಲ ಸಿಗ್ನಲಲ್ಲೇ ಮಾತಾಡುವಂಥ ಪರಿಸ್ಥಿತಿ ಬಂದಿದೆ. ಅದರಿಂದ ಸೊಸೈಟಿಗಳಿಗೆ, ಬ್ಯಾಂಕುಗಳಿಗೆ ಇವಾಗ ಹೆಚ್ಚಿನ ಆದ್ಯತೆ ಕೊಡುವಂಥ ಕೆಲಸಗಳು ಆಗ್ತದೆ. ದೊಡ್ಡ ಮಟ್ಟದ ವ್ಯಾಪಾರದಲ್ಲಿ ಕೊಡಲಿಕ್ಕೆ ಆಗ್ತದ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಅಂತೂ ಪುತ್ತೂರಿನಲ್ಲಿ ಬ್ಯಾಂಕ್ ಉದ್ಯಮಕ್ಕೆ ಒಳ್ಳೆಯ ಒಂದು ಭವಿಷ್ಯ ಇದೆ. ಅದನ್ನು ಪಡ್ಕೊಳ್ಳುವಂಥದ್ದು ಆ ಸಂಸ್ಥೆಯ ಕರ್ತವ್ಯ. ಇವತ್ತು ಒಳ್ಳೆಯ ರೀತಿಯಲ್ಲಿ ಬ್ರಾಂಚನ್ನು ಒಳ್ಳೆಯ ರೀತಿಯಲ್ಲಿ ಭಾರಿ ಚೆನ್ನಾಗಿ ಮಾಡಿದರೆ ಪುತ್ತೂರಿನಲ್ಲಿ ಬೆಳೀತಿರೋ ನಗರ ಆದ್ದರಿಂದ ಒಂದಷ್ಟು ಜನರಿಗೆ ಉದ್ಯೋಗ ಕೂಡ ಸಿಗುವಂಥದ್ದಾಗಲಿ. ಬ್ಯಾಂಕು ಸಂಸ್ಥೆ ಮಂಗಳೂರಲ್ಲಿದ್ದರೂ ಉದ್ಯೋಗ ಇಲ್ಲಿ ಕೊಡುವಾಗ ನಮ್ಮ ಪುತ್ತೂರಿನವರಿಗೆ ಉದ್ಯೋಗವನ್ನು ಕೊಡಿ ಅಂತ ನಮ್ಮ ಹತ್ರ ಒಂದು ಮನವಿ. ಯಾರನ್ನಾದ್ರೂ ಕೊಡಿದ್ರೆ ಪುತ್ತೂರಿನವರಿಗೆ ಕೊಡಿ. ನಮ್ಮ ವೋಟರ್ಸ್ ಇಲ್ಲಿ ಆದಷ್ಟು ಜನ ಇಲ್ಲಿ ಅಂತ ಕೆಲವು ಬ್ಯಾಂಕ್ ಎಲ್ಲ ಅಲ್ಲಿಂದ ಬಂದು ಓಪನ್ ಮಾಡ್ತಾರೆ, ಅಲ್ಲಿಂದ ಬಂದು ಕೊಡ್ತಾರೆ. ನಮ್ಮವರಿಗೆ ಆದಷ್ಟು ಅಂದರೆ ಪುತ್ತೂರಿನವರಿಗೆ ನೋಟ್ ಆದ್ರೆ ಆಗ್ತಾರಲ್ಲ, ಅದಕ್ಕೆ ಆದಷ್ಟು ಅವರಿಗೆ ಕೆಲಸ ಕೊಡುವಂಥ ಕೆಲಸ. ಅದರಲ್ಲಿ ಇನ್ನೊಬ್ರು ಬಂದರು ನನ್ನ ಹತ್ರ, ಒಂದು ಕೆಲಸ ಆಗಬೇಕು ಅಂತ. ನಾನು ಫೋನ್ ತೆಗೆದು ಇಮಿಡಿಯೇಟ್ ಫೋನ್ ಮಾಡಿ ಅವ್ರಿಗೆ ಕೆಲಸ ಕೊಡಿ ಅಂತ. ಮತ್ತೆ ಇಲ್ಲಿ ನೋಡುವಾಗ ಸುಳ್ಯ ಅಂತ ಇತ್ತು. ಅಂದರೆ ನನಗೆ ಓಟು ಇಲ್ಲ, ಕೆಲಸವೂ ಹೋಗ್ತದೆ. ಅದಕ್ಕೆ ಪುತ್ತೂರಿನವ್ರಿಗೆ ಕೆಲಸ ಕೊಟ್ಟರೆ ನಾವು ಧನ್ಯರು. ಅದಕ್ಕಾಗಿ ನೀವು ಹೇಳುವಂಥದ್ದು ಆದಷ್ಟು ಪುತ್ತೂರಿನವ್ರಿಗೆ ಆದ್ಯತೆಯಲ್ಲಿ ನಾವು ಮಾತನ್ನು ಹೇಳುತ್ತಾ ಒಳ್ಳೆಯ ಕಾರ್ಯಕ್ರಮ ಈ ಬ್ಯಾಂಕಿಗೆ. ಮತ್ತು ವಿಜಯನ ಹೇಳಿದ್ರು ಅಶೋಕ್ ರೈ ಕೂಡ ಬೋಡಿನಾದ ದುಡ್ಡು ರಾಜಕೀಯ ಮತ್ತು ದಿನ 2 ಲಕ್ಷ ಮಾತಾಡ್ತಾರೆ ಪೂರ ಕಾರ್ಯ ಆಗೋದು. ದುಡ್ಡು ಡೆಪಾಸಿಟ್ ಇತ್ತು. 4-5 ಕೋಟಿ ಸಾಲ ಕೊಡೋದಿದ್ರೆ ನನಗೆ ಬೇಕು, ತೆಗೊಳ್ಳಿಕ್ಕೆ ಬೇಕು. ಒಂದು 10 ಕೋಟಿ ಸಾಲ ಕೊಡೋದಿದ್ರೆ ಕೊಡಿ, ಅದನ್ನು ತೆಗೊಳ್ಳಿಕ್ಕೆ ರೆಡಿ ಇದ್ದೇನೆ. ಅಂತೂ ಬಾಕಿ ಎಲ್ಲ ವಿಧದಲ್ಲಿ ನನ್ನ ಸಹಕಾರಗಳಿದೆ. ಡೆಪಾಸಿಟಿನ ಬಗ್ಗೆ ಯಾರು ಉಲ್ಲೇಖ ಮಾಡಿದ್ರು, ಅಧ್ಯಕ್ಷರು ಉಲ್ಲೇಖ ಮಾಡಿದರು. ಅಂದರೆ ಡೆಪಾಸಿಟ್ ಬೇಕಾದಷ್ಟು ನಮ್ಮ ಹತ್ರ ಇದೆ ಸರ್ಕಾರದ್ದು. ಅದು ತೆಗೊಳ್ಳಿಕ್ಕೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಮಾತ್ರ ಆಗ್ತದೆ. ಏನಾದರೂ ಅಂಥದ್ದು ಸಹಕಾರಿ ಕ್ಷೇತ್ರ ಇಲ್ಲ ಬೇರೆ ಬೇರೆ ಕಡೆ ಬಂದ ನಂತರ ಖಂಡಿತ ನನ್ನ ಸಹಕಾರ ಇದೆ ಅನ್ನೋ ಮಾತನ್ನು ಹೇಳುತ್ತಾ ಈ ಬ್ಯಾಂಕು ಮುಂದಿನ 25 ವರ್ಷದಲ್ಲಿ 125 ಶಾಖೆಗಳು ಆಗಲಿ ಅಂತ ನಿಮಗೆ ಶುಭವನ್ನು ಹಾರೈಸ್ತಾ ಇವರು ಇಂದಿನ ಈ ಕಾರ್ಯಕ್ರಮದ ಶುಭ ಸಂದರ್ಭದಲ್ಲಿ ರೂಪಾಯಿ 1 ಲಕ್ಷ ನೀಡುವ ಮೂಲಕ ಡೆಪಾಸಿಟ್ ಬ್ಯಾಂಕಿಗೆ ನೀಡಿರುತ್ತಾರೆ. ಇವರಿಗೆ ಬ್ಯಾಂಕಿನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀ ಗೋಕರ್ಣನಾಥ ದೇವರ ಆಶೀರ್ವಾದ ಹಾಗೂ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆಶೀರ್ವಾದದೊಂದಿಗೆ ನಮ್ಮ ಶ್ರೀ ಗೋಕರ್ಣನಾಥ ಬ್ಯಾಂಕ್ ಕೋಪರೇಟಿವ್ ಬ್ಯಾಂಕ್ ಈಗಾಗಲೇ 3 ವರ್ಷಗಳ ಹಾದಿಯಲ್ಲಿದೆ. ಇದರಲ್ಲಿ ಈಗಾಗಲೇ ನಮ್ಮ
24,124 ಸದಸ್ಯರಿದ್ದು 300 ಕೋಟಿಗಳಿಂದ ಮೇಲೆ ನಮ್ಮ ಠೇವಣಿ ಹೊಂದಿದ್ದು 137 ಕೋಟಿ ಸಾಲವನ್ನು ನೀಡಿದ್ದೇವೆ. ಹಾಗೆ ಬ್ಯಾಂಕಿನಲ್ಲಿ ಹಲವಾರು ಗೃಹ ಸಾಲಗಳು, ಚಿನ್ನಾಭರಣ ಸಾಲ ಹಾಗೂ ನೆಫ್ಟ್, ಸೇಫ್ ಲಾಕರ್, ರೂಪೇ ಕಾರ್ಡ್, ಮೊಬೈಲ್ ಬ್ಯಾಂಕಿಂಗ್, UPI ಹಲವಾರು ಸೌಲಭ್ಯಗಳಿದ್ದು ಇದರ ಪ್ರಯೋಜನವನ್ನು ಪ್ರತಿಯೊಬ್ಬರು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಾ, ಈಗಾಗಲೇ ನಾವು ಪುತ್ತೂರು ಶಾಖೆಯನ್ನು ತ್ರಿನೇತ್ರ ಆದರ್ಶ ಹಾಸ್ಪಿಟಲ್ನ ಪಕ್ಕದಲ್ಲಿರುವ ತ್ರಿನೇತ್ರ ಬಿಲ್ಡಿಂಗಿಗೆ ಸ್ಥಳಾಂತರಗೊಂಡಿದ್ದೇವೆ. ಇದಕ್ಕಾಗಿ ಎಲ್ಲ ನಮ್ಮ ಸದಸ್ಯರು, ಪುತ್ತೂರಿನ ಆಸುಪಾಸಿನವರೆಲ್ಲರೂ ಸಹಕರಿಸಿ ನಮ್ಮ ಇನ್ನೂ ಅಭಿವೃದ್ಧಿಗಾಗಿ, ನಮ್ಮ ಬ್ಯಾಂಕಿನ ಅಭಿವೃದ್ಧಿಗಾಗಿ ಕೈ ಜೋಡಿಸಬೇಕು ಎಂದು ಕೇಳಿಕೊಳ್ಳುತ್ತಾ ಜಯರಾಮ್ ಪೂಜಾರಿ ಸೂತ್ರ ಬಯಲುಗೆರೆ ಶ್ರೀ ಗುರು ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ನ 25-30 ಸಾವಿರ ಉಪಾಧ್ಯಕ್ಷರಾದ ನಮ್ಮ ಈ ಗುರು ಕರ್ನಾಟಕ ಬ್ಯಾಂಕ್ 3 ವರ್ಷ ಇತಿಹಾಸವನ್ನು ಹೊಂದಿದೆ. ಈ ಬ್ಯಾಂಕ್ಗೆ ಸರ್ವಸಾಮಾನ್ಯ ಬಡವರಿಗೆ ಬಂದ ಮಸ್ತು ಶ್ರೀಮಂತರಿಂದ ವ್ಯವಹಾರ ಕಿರಿಮುಟ್ಟ ಈ ಬ್ಯಾಂಕ್ಗೆ ವ್ಯವಹಾರ ಪಟ್ಟ ಬಾರಿ ಒವೇ ಒಂಜಿ 345 ಜನ ಬಾರಿ ಕೊರಲು ನಮ್ಮ ಬ್ಯಾಂಕ್ ನಮ್ಮ ಈ ಶ್ರೀ ಲೋಕನಾಥ ಕೋಆಪರೇಟಿವ್ ಬ್ಯಾಂಕ್ಗೆ ರಿಸರ್ವ್ ಬ್ಯಾಂಕ್ 100 ಪರ್ಸೆಂಟ್ ಬ್ಯಾಂಕ್ ನನಗೆ ಒವೇ ವ್ಯವಹಾರ ಮಾಡಿಕೊಡ್ತಲ್ಲ ನನಗೆ RBIದ ರೂಲ್ಸನ್ನು ಅದೊಂದು ನಮ್ಮ ಕೂಡ ಇನಿ ನಮ್ಮ ಶ್ರೀ ಗೋಕರ್ನಾಥ ಕೋಆಪರೇಟಿವ್ ಬ್ಯಾಂಕ್ ಭಾರಿ ಮಲ್ಲ ಮಟ್ಟದ ಲೋನ್ ಕೊರಿಯನ್ನ ಇನಿ ತಯಾರಾದ ನಮ್ಮ ಫ್ಲಾಟ್ ಲೇನ್ ಲೋನು, ಹೌಸಿಂಗ್ ಲೋನು, ఒక వెహికల్ లోను, ఒక ఇన్సూరెన్స్ పాలసీ విత్ లోను, ఒక పర్సనల్ లోను, ఒక ಚಿನ್ನಾಭರಣದ ಲೋನು, ಕಾರ್ ವೆಹಿಕಲ್ ಏನು ಪರ್ಚೇಸ್ ಮಾಡ್ಕೊಂಡ ಲೋನು, ನಮ್ಮ ಕಮರ್ಷಿಯಲ್ ಬ್ಯಾಂಕ್ ಆ ರೀತಿಯ ವ್ಯವಸ್ಥೆಯನ್ನು ಅವೇ ರೀತಿಯ ಬಾಕಿ ಕಡಿಮೆ ಬಡ್ಡಿ ದರಟ್ಟು ನಮ್ಮ ಬ್ಯಾಂಕಿಂಗ್ ವ್ಯವಹಾರ ನಡೆದೋದು. ಇನ್ನು ಚಿನ್ನಾಭರಣವು ನಮ್ಮ ಬ್ಯಾಂಕ್ ಪಂಡ ದುಂಬುಡ್ದಿಂಚಿ ಬಾರಿ ಪದರಪೋಯಿನ ಬ್ಯಾಂಕ್ ಶ್ರೀ ಗೋಕರ್ನಾಥ ಕೋಆಪರೇಟಿವ್ ಬ್ಯಾಂಕ್ ಸ್ವರೂಪು ಬಂಗಾರ ಲೋನ್ಗೆ ಭಾರಿ ಪ್ರಾಮುಖ್ಯತೆ ಬ್ಯಾಂಕ್. ಇನ್ನು ಅಂಚಿನಲ್ಪ ಪೂರ ಕ್ಷೇತ್ರ ಉಂಟ ನಮ್ಮ ಬ್ಯಾಂಕ್ ಎಡ್ಡ ರೀತಿಯ ವ್ಯವಹಾರ ಮಾಡ್ತೊಂದು ನಮ್ಮ ಬ್ಯಾಂಕ್ ATM ವ್ಯವಸ್ಥೆ ಉಂಟು, ಸೇಫ್ ಲಾಕರ್ ವ್ಯವಸ್ಥೆ ಉಂಟು. ಪ್ರತಿ ಒಂದು ನಮ್ಮ ಕಮರ್ಷಿಯಲ್ ಬ್ಯಾಂಕ್ ಆ ರೀತಿಯ ಫೆಸಿಲಿಟಿ ಉಂಟ. ಆ ರೀತಿಯ ಫೆಸಿಲಿಟಿ ನಮ್ಮ ಈ ಗೋಕರ್ನಾಥ ಬ್ಯಾಂಕ್ ಯಾನೇ ಶ್ರೀ ಗೋಕರ್ನಾಥ ಕೋಆಪರೇಟಿವ್ ಬ್ಯಾಂಕ್ ಮ್ಯಾನೇಜರ್ ಆದ ಪುತ್ತೂರು ಶಾಖೆಗೆ ಸಾಧಾರಣ 500 ರಿಕ್ಷಾಗೂ ಒಬ್ಬ ಲೋನ್ ಕೊಡ್ತಾರೆ. ಆ ಕೊರ್ನಾಂಚಿನ ಲೋನ್ಡು ಈ ಪುತ್ತೂರದ ಜನಗಳು ಭಾರಿ ಒಂಜಿ ಪೊರ್ಲು ಒಂದೇ ಒಂಜಿ ಅಕೌಂಟು NP ಆವಂತೆ ಭಾರಿ ಪೊರ್ಲು ರಿಪೇಮೆಂಟ್ ಮಾಡೋದು. ಇಡೀ ಪುತ್ತೂರದ ಜನಪಿಲೆಗೆ ಒಂಜಿ ಪುದರ್ ಕೊಡ್ಕೊಂಡಂಚಿನ ವ್ಯವಸ್ಥೆನೇ ಈ ಪುತ್ತೂರದ ಜನಗಳು ಮಲ್ತಾರೆ ಪಂಡದ ಅಕ್ಲಿಗೆ ಈ ಪುತ್ತೂರು ಅಭಿನಂದನೆ ಸಲ್ಲಿಸೋರು. ನನಾತ ನಿಖಲ ಪುತ್ತೂರದ ಜನಗಳು ನಿಖಲ ಈ ಪುತ್ತೂರು ಶಾಖೆಗೆ ಎಡ್ಡ ರೀತಿಯ ಸಹಕಾರ ಕೊರಲೆ ಪಡೆದ ನಿಖಲ ಏನೊಂದು ಗಂಟೆ ಪಾತ್ರ ಕೊಡ್ತವೆ. ನಮಸ್ಕಾರ. ನಾನು ಶ್ರೀ ಗೋಕರ್ನಾಥ ಕೋಆಪರೇಟಿವ್ ಬ್ಯಾಂಕ್ ಇದರ ಡೈರೆಕ್ಟರ್ ಆಗಿ ಅಂದರೆ ನಿರ್ದೇಶಕರಾಗಿ ನಾನೀಗ ಆಯ್ಕೆಯಾಗಿದ್ದೇನೆ. ಸಾಧಾರಣ 100 ವರ್ಷ ಇತಿಹಾಸವಿರುವ ಈ ಬ್ಯಾಂಕ್ ನಮ್ಮದು ಶ್ರೀ ಗೋಕರ್ನಾಥ ಕೋಆಪರೇಟಿವ್ ಬ್ಯಾಂಕ್. ನಾವು ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ ಆಗಲಿ ಅಥವಾ ಯಾವುದೇ ಪ್ರೈವೇಟ್ ಬ್ಯಾಂಕಿಗಾಗಲಿ ನಾವು ಅವರಿಗೆ ಒಂದು ಕಾಂಪಿಟೇಷನ್ ಕೊಡುವ ಹಾಗೆ ನಮ್ಮ ಶ್ರೀ ಗೋಕರ್ನಾಥ ಕೋಆಪರೇಟಿವ್ ಬ್ಯಾಂಕ್ ನಡೀತಾ ಇದೆ. ನಮ್ಮ ಬ್ಯಾಂಕಿನ ಬಗ್ಗೆ ನಾವು ಹೇಳಬೇಕಾದ್ರೆ ಈಗ ಸದ್ಯಕ್ಕೆ ನಾವು 30 ಕೋಟಿಗೂ ಅಧಿಕವಾಗಿ ನಾವು ರಿಸರ್ವ್ ನಾವು ಇಟ್ಕೊಂಡಿದ್ದೇವೆ. ಹಾಗೆಯೇ ನಮ್ಮದು ಗೋಕರ್ನಾಥ ಕೋಆಪರೇಟಿವ್ ಬ್ಯಾಂಕ್ ನಮ್ಮದು ಆಡಳಿತ ಕಚೇರಿ ಏನಿದೆ ಅದು ನಮ್ಮ ಸ್ವಂತ ಕಟ್ಟಡದಲ್ಲಿ ನಮ್ಮದು ಸ್ಥಾಪನೆಯಾಗಿದೆ. ನಮ್ಮ ಮುಂದಿನ ಯೋಜನೆಯಲ್ಲಿ ನಾವು ನಮ್ಮ ಎಲ್ಲ ಶಾಖೆಗಳನ್ನು ಸ್ವಂತ ಕಟ್ಟಡಕ್ಕೆ ನಾವು ಸ್ಥಳಾಂತರಿಸುವ ಒಂದು ಉದ್ದೇಶವನ್ನು ನಾವು ಇಟ್ಕೊಂಡಿದ್ದೇವೆ. ಈಗ ಸದ್ಯಕ್ಕೆ ಶ್ರೀ ಗೋಕರ್ನಾಥ ಕೋಆಪರೇಟಿವ್ ಬ್ಯಾಂಕ್ ನಾವು ಇಲ್ಲಿ ಪುತ್ತೂರಿನ ಒಂದು ವಸಂತ ಕಟ್ಟಡಕ್ಕೆ ನಾವು ಸ್ಥಳಾಂತರ ಮಾಡಿಕೊಂಡಿದ್ದೇವೆ. ಹಾಗೆಯೇ ನಮ್ಮ ಎಲ್ಲ ರಾಷ್ಟ್ರೀಯಕೃತ ಬ್ಯಾಂಕಿಗೆ ನಾವು ಏನು ಸರ್ವಿಸ್ ರಾಷ್ಟ್ರೀಯಕೃತ ಬ್ಯಾಂಕ್ ಕೊಡುತ್ತದೋ ಅದಕ್ಕೆ ಎಲ್ಲ ವಿಧವಾಗಿ ನಮ್ಮ ಶ್ರೀ ಗೋಕರ್ನಾಥ ಕೋಆಪರೇಟಿವ್ ಬ್ಯಾಂಕ್ ಎಲ್ಲ ಸವಲತ್ತುಗಳನ್ನು ಅವರಿಗೆ ಅನುಗುಣವಾಗಿ ನಾವು ಕೊಡ್ತಾ ಇದ್ದೇವೆ. ಡೆಪಾಸಿಟ್ ಆಗಲಿ, ಲೋನ್ ಆಗಲಿ, ಅಲ್ಲ ಏನು ನಮ್ಮದು ಆನ್ಲೈನ್ ಡಿಜಿಟಲ್ ಸೇವೆಯನ್ನು ಕೂಡ ನಾವು ರಾಷ್ಟ್ರೀಯಕೃತ ಬ್ಯಾಂಕ್ಗಳಿಗೆ ನಾವು ಅದಕ್ಕೆ ಕಾಂಪಿಟೇಟರ್ ಆಗಿ ನಾವು ಇದ್ದೇವೆ ಅಂತ ಹೇಳಿಕೆ ನಾವು ಈ ಸಮಯದಲ್ಲಿ ಹೆಮ್ಮೆಯನ್ನು ಪಡ್ಕೊಂಡಿದ್ದೇವೆ.
ಹಾಗೆ ನಾನು ಪುತ್ತೂರು ಜನತೆಯಲ್ಲಿ ನಾನು ಹೇಳೋ ಉದ್ದೇಶ ವಿನಂತಿ ಏನಂತ ಹೇಳಿದ್ರೆ, ನಮ್ಮದು ಇವತ್ತು ಏನು ನಾವು ಇಲ್ಲಿ ಹೊಸತು ಸ್ಥಳಾಂತರಗೊಂಡ ಶಾಖೆಗೆ ಬಂದಿದ್ದೇವೆ. ನಿಮ್ಮೆಲ್ಲರ ಸಹಕಾರವನ್ನು ನಾನು ಈ ಮೂಲಕ ಕೋರಿ ಈ ಬ್ಯಾಂಕನ್ನು ಉತ್ತರೋತ್ತರ ಅವರ ಉನ್ನತಿಯಾಗಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. ಪುತ್ತೂರು ಮಾಲಿಂಗೇಶ್ವರ ಈ ಸನ್ನಿಧಿಯಲ್ಲಿ ಇವತ್ತು 100ನೇ ವರ್ಷ ಕಳೆದಿರುವಂಥ ಶ್ರೀ ಗೋಕರ್ಣನಾಥೇಶ್ವರ ಕೋಆಪರೇಟಿವ್ ಬ್ಯಾಂಕಿನ ಸ್ಥಳಾಂತರದ ಒಂದು ಶುಭ ಗಳಿಗೆಯಲ್ಲಿ ನಾನು ಬ್ಯಾಂಕಿನ ಬಗ್ಗೆ ಹೇಳುವುದಾದರೆ, ನಾನು ಜಯಂತ ನಡಬೈಲು ಅಕ್ಷಯ ಕಾಲೇಜಿನ ಚೇರ್ಮನ್. ಇವತ್ತು ಗೋಕರ್ಣನಾಥೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಸಾಧಾರಣ 100 ವರ್ಷದ ಗ್ರಾಹಕರ ಸೇವೆಯಿಂದ ಎಷ್ಟೋ ಶಾಖೆಗಳನ್ನು ಹೊಂದಿ ಬೇರೆ ಬೇರೆ ರೀತಿಯಲ್ಲಿ ಜನಸೇವೆಯನ್ನು ಮಾಡ್ತಾ ಉಂಟು. ಇವತ್ತು ನಗರವಾದಂಥ ಪುತ್ತೂರಲ್ಲಿ ಮೊದಲಿದ್ದಂಥ ಶಾಖೆಯನ್ನು ಸ್ಥಳಾಂತರ ಮಾಡಿ ಇವತ್ತು ಬಂದಿದೆ. ನಾನಿಷ್ಟೇ ಗ್ರಾಹಕರಲ್ಲಿ ಹೇಳುವುದು, ಯಾಕೆಂದರೆ ಇಲ್ಲಿಯ ಸಿಬ್ಬಂದಿಗಳು ಯಾವಾಗಲೂ ನಗುಮುಖದ ಸೇವೆಯನ್ನು ಕೊಡುವಂಥ ಸಿಬ್ಬಂದಿಗಳು, ಅಲ್ಲದೆ ಹೊಸ ಆಡಳಿತ ನಿರ್ದೇಶಕರನ್ನು ಹೊಂದಿರುವಂಥ ಈ ಬ್ಯಾಂಕು ಇವತ್ತು ನಮಗೆಲ್ಲ ಅವರಿಗೆ ಒಂದು ಸಿಹಿ ಸುದ್ದಿ ಕೊಟ್ಟಿದೆ. ಒಳ್ಳೆಯ ರೀತಿಯ ಸಾಲ, ಒಳ್ಳೆಯ ರೀತಿಯ ಡಿಪಾಸಿಟ್, ಗ್ರಾಹಕರ ಅವರಿಗೆ ಬೇಕಾದಂಥ ಸರ್ವಿಸನ್ನು ಬೇರೆ ಬೇರೆ ರೀತಿಯಲ್ಲಿ ಕೊಡುವಂಥ ಗೋಕರ್ಣನಾಥೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಒಳ್ಳೆಯ ರೀತಿಯಲ್ಲಿ ಬೆಳಗಲಿ. ನಾನು ಕೂಡ ಅದಕ್ಕೆ ಸಹಕಾರ ಕೊಡ್ತೇನೆ. ಯಾಕೆಂದರೆ ನಮ್ಮದು ಕಾಲೇಜಿ ಇರುವಂಥ ಕಾರಣ ನಾನು ಎಲ್ಲ ನಮ್ಮ ಸಿಬ್ಬಂದಿ ವರ್ಗದ ಹೇಳುವಂಥದ್ದು ಇಷ್ಟೇ, ನಮ್ಮ ಪುತ್ತೂರು ನಗರ ಬೆಳೆಬೇಕು. ಪುತ್ತೂರು ನಗರ ಬೆಳೆಬೇಕಿದ್ದರೆ ಆರ್ಥಿಕ ವ್ಯವಸ್ಥೆ ಬೆಳೆಬೇಕು. ಆರ್ಥಿಕ ವ್ಯವಸ್ಥೆಗೆ ಒಂದು ಪೂರಕವಾದಂಥ ಗೋಕರ್ಣನಾಥೇಶ್ವರ ಕೋಆಪರೇಟಿವ್ ಸೊಸೈಟಿ ನಮ್ಮಲ್ಲಿ ಇದೆ. ಎಲ್ಲರೂ ಅದಕ್ಕೆ ಸಹಕರಿಸೋಣ ಅಂತ ಅದಕ್ಕಾಗಿ ನಾನು ಶುಭ ಹಾರೈಕೆ ಮಾಡ್ತಿದ್ದೇನೆ. ಧನ್ಯವಾದಗಳು. ಶ್ರೀ ಗೋಕರ್ಣನಾಥ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಇದರ ಪುತ್ತೂರು ಶಾಖೆಯ ಸ್ಥಳಾಂತರಗೊಂಡು ಒಂದು ಶುಭಾರಂಭಗೊಂಡಿದೆ. ಒಂದು ಸುಸಜ್ಜಿತವಾದ ಒಂದು ಕಟ್ಟಡದಲ್ಲಿ, ಸುಸಜ್ಜಿತವಾದ ಸ್ಥಳಾವಕಾಶದಲ್ಲಿ ಒಳ್ಳೆಯ ರೀತಿಯಲ್ಲಿ ಸ್ಥಳಾಂತರಗೊಂಡು ಶುಭಾರಂಭಗೊಂಡಿದೆ. ಈ ಸಂದರ್ಭದಲ್ಲಿ ಈ ಬ್ಯಾಂಕ್ ಉತ್ತರೋತ್ತರ ಅಭಿವೃದ್ಧಿ ಹೊಂದಿದೆ. ಹಾಗೆ ಈ ಭಾಗದ ಎಲ್ಲ ಜನರಿಗೆ ಒಂದು ಆರ್ಥಿಕ ಸ್ವಾವಲಂಬನೆ ಗಳಿಸುವಲ್ಲಿ ಸಹಕಾರಿಯಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸ್ತೇನೆ. ಒಂದು ವೇಳೆ ಅನ್ನ, ಅಕ್ಷರ, ಆಸರೆ ಹಾಗೂ ಆರ್ಥಿಕ ಸ್ವಾವಲಂಬನೆ ಇದು ನಮಗೆ ಮನುಷ್ಯರಿಗೆ ಮೂಲಭೂತವಾದ ಅವಶ್ಯಕತೆಗಳು. ಮೌಲ್ಯಾಧಾರಿತ ಶಿಕ್ಷಣ, ಹಾಗೆ ಆ ನಂತರ ಉದ್ಯೋಗ, ಆನಂತರ ಆರ್ಥಿಕ ಸ್ವಾವಲಂಬನೆ. ಒಳ್ಳೆಯ ಆರ್ಥಿಕ ಸ್ವಾವಲಂಬನೆ, ಆರ್ಥಿಕವಾಗಿ ಸದೃಢವಾದವರು ಈ ಬ್ಯಾಂಕಲ್ಲಿ ತಮ್ಮ ಠೇವಣಿ ಇಡಬಹುದು, ಈ ಡೆಪಾಸಿಟ್ ಇಡಬಹುದು. ಹಾಗೆ ಬೇರೆ ಬೇರೆ ಅವಕಾಶಗಳಿಗೆ, ಮನೆ ಕಟ್ಟಲಿಕ್ಕೆ ಹೋದ ಬೇರೆ ಬೇರೆ ಅವರ ಅವಕಾಶಗಳಿಗೆ ಅವರು ಈ ಬ್ಯಾಂಕಿನಿಂದ ಸಾಲ ಪಡ್ಕೊಂಡು ಸ್ವಂತ ಸಮಯದಲ್ಲಿ ಪಾವತಿಸಿ ನಮ್ಮ ಒಂದು ಜೀವನದಲ್ಲಿ ಕೂಡ ಅಭಿವೃದ್ಧಿ ಹೊಂದಬಹುದು. ಆ ಮುಖಾಂತರ ಈ ಬ್ಯಾಂಕಿನ ಸಂಪೂರ್ಣ ಸದುಪಯೋಗ ಪಡ್ಕೊಳ್ಬೋದು. ಆ ಮುಖಾಂತರ ಗೋಕರ್ಣನಾಥ ಕೋಆಪರೇಟಿವ್ ಬ್ಯಾಂಕ್ ಈಗಾಗಲೇ ಇಲ್ಲಿಯ ಮ್ಯಾನೇಜರ್ಸ್, ಇಲ್ಲಿಯ ಸ್ಟಾಫ್ ಹೇಳಿದರು, ಸುಮಾರು 30 ಕೋಟಿಯಷ್ಟು ರಿಸರ್ವ್ ಫಂಡ್ ಇದೆ. ಅಷ್ಟು ಗಟ್ಟಿಯಾಗಿದೆ ಈ ಬ್ಯಾಂಕ್. 30 ಕೋಟಿಯಷ್ಟು ಓನ್ ಫಂಡ್, ರಿಸರ್ವ್ ಫಂಡ್ ಇದೆ. ಅದು ಅಂದರೆ ಈ ಬ್ಯಾಂಕ್ ಎಷ್ಟು ಸದೃಢವಾಗಿದೆ ಅನ್ನುವ ಅದಕ್ಕೆ ಒಂದೊಂದು ಉದಾಹರಣೆ. ಈ ದೃಷ್ಟಿಯಲ್ಲಿ ಈ ಭಾಗದಲ್ಲಿ ಉತ್ತಮ ಸೇವೆ ಕೊಟ್ಟು, ಹಾಗೆ ಈ ಭಾಗದಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಒಂದು ಮುಕುಟಮಣಿಯಾಗಿ ಈ ಬ್ಯಾಂಕ್ ಮೂಡಿ ಬರಲಿ, ಇನ್ನಷ್ಟು ಶಾಖೆಗಳು ವಿಸ್ತರಿಸುವಲ್ಲಿ ಕೂಡ ಇದಕ್ಕೆ ದೇವರು ಅನುಗ್ರಹಿಸಲಿ ಅಂತ ಹೇಳ್ತಾ ಈ ಬ್ಯಾಂಕ್ ಉತ್ತರೋತ್ತರ ಅಭಿವೃದ್ಧಿ ಅಂತ ನಾನು ಶುಭ ಹಾರೈಸ್ತೇನೆ. ನಮಸ್ಕಾರ.
ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ